ಅಧ್ಯಾಯ 3 ಕರ್ಮಯೋಗ. ಈಗ ಕರ್ಮಯೋಗದ ಬಗ್ಗೆ ನಾವು ಸ್ವಲ್ಪ ತಿಳಿಯುವ. ಈಗ ಹೆಚ್ಚಾಗಿ ಜನರು ಕೃಷ್ಣ ಹೇಳಿದಾನೆ ಭಗವದ್ಗೀತೆಯಲ್ಲಿ ಕರ್ಮ ಮಾಡ್ಬೇಕಂತ. ಪೂರ್ತಿ ಯಾವುದು ತಗೊಳ್ಳೋದಿಲ್ಲ. ಕರ್ಮಯೋಗ ಕೃಷ್ಣ ಹೇಳಿದ್ದು ಕರ್ಮಯೋಗ. ಯೋಗ ಅಂದ್ರೆ ಆಡ್ ಮಾಡುವುದು. ನಿಮಗೆ ನೋಡಿ ಹಿಂದಿಯಲ್ಲಿ ಸಂಯೋಗ ವಿಯೋಗ. ಸಂಯೋಗ ಅಂದ್ರೆ ಆಡ್, ವಿಯೋಗ ಅಂದ್ರೆ ಸಪರೇಷನ್. ಹಾಗಾಗಿ ನಾವು ಕರ್ಮದಲ್ಲಿ ಕೃಷ್ಣನನ್ನು ಆಡ್ ಮಾಡಬೇಕು. ಆಗ ನಮಗೆ ಈಗ ಎಂತ ಆಗ್ತದೆ ನೋಡಿ, ಎಲ್ಲರೂ ಕರ್ಮ ಮಾಡ್ತಿದ್ದಾರೆ. ಎಲ್ಲರೂ ಯಾಕಂದ್ರೆ ಆ ಕರ್ಮ ಮಾಡ್ಲೇಬೇಕು. ನಮ್ಗೆ ತಿನ್ಬೇಕಂದ್ರೆ ಎಂತ ನಾವು ಕರ್ಮ ಮಾಡ್ಲೇಬೇಕು. ಆದ್ರೆ ಹೇಗಂದ್ರೆ ಜನರು ಆ ಕರ್ಮ ಮಾಡಿ ಹಿಂದೆ ಸುಖವನ್ನು ಹೇಗೆ ನಾನು ಜಾಸ್ತಿ ಮಾಡುದು, ಈ ರೀತಿ ಅಂದ್ರೆ ಅದಕ್ಕೆ ಎಂತ ಆಗ್ತದೆ ಅಂದ್ರೆ, ಈಗ ಒಬ್ಬೊಂದು ಸ್ಟ್ಯಾಂಡರ್ಡ್ ಆಫ್ ಲಿವಿಂಗ್ ಸ್ವಲ್ಪ ಜಾಸ್ತಿ ಆದ ಕೂಡಲೇ, ಅವನಿಗೆ ಹಣ ಜಾಸ್ತಿ ಆದ ಕೂಡಲೇ ಎಂತ ಮಾಡ್ತಾನೆ, ಒಂದು ಒಳ್ಳೆ ಕಾರ್ ಪರ್ಚೇಸ್ ಮಾಡ್ತಾನೆ, ಒಂದು ಹೊಸ ಮನೆ ಕಟ್ತಾನೆ, ಮತ್ತೆ ಈ ರೀತಿ ಅವನು ಮಾಡ್ತಾನೆ. ಮತ್ತೆ ಇದರ ರಿಸಲ್ಟ್ ಎಂತ, ಅವನ ಇಂದ್ರಿಯ ಸುಖವನ್ನು ಜಾಸ್ತಿ ಮಾಡೋದು. ಆದರೆ ಕರ್ಮಯೋಗ ಅಂದ್ರೆ ನೀವು ಕೆಲಸ ಮಾಡಬೇಕು, ಯಾವುದೇ ಒಂದು ಇದಕ್ಕೆ ಫಲಕ್ಕೆ ಅಪೇಕ್ಷಿಸಬಾರದು. ನೀವು ಫಲವನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡಬೇಕು. ಇದಕ್ಕೆ ಹೇಳುವುದು ಕರ್ಮಯೋಗ. ಆದ್ರೆ ಜನರು ಇದನ್ನು ತುಂಬಾ ತಪ್ಪಾಗಿ ತಿಳ್ಕೊಂಡಿದ್ದಾರೆ. ಈಗ ಅರ್ಜುನ ಕೃಷ್ಣ ಅಂತ ಹೇಳುದು, ಯಾವುದಾದ್ರೂ ಒಂದನ್ನು ಹೇಳು. ಏಕಂವಾದ ಅಂದ್ರೆ ನಾನು ಧ್ಯಾನ ಮಾಡ್ಬೇಕಾ, ಇಲ್ಲ ನಾನು ಭಕ್ತಿ ಸೇವೆ ಮಾಡ್ಬೇಕಾ ಅಂತ. ಯಾವ್ದಾದ್ರೂ ಒಂದನ್ನು ಹೇಳು ಅಂತ ಇಲ್ಲಿ ಹೇಳ್ತಾನೆ ನೋಡಿ. ಇಲ್ಲಿ ಆ ಧ್ಯಾನ, ಮತ್ತೆ ಇಲ್ಲಿ ಹನುಮಾನಾಗೆ ಭಕ್ತಿ ಸೇವೆ. ಕರ್ಮೇಂದ್ರಿಯಾಣಿ ಸಂಯಮ್ಯ ಯಾಸ್ತೆ ಮನಸಾ ಸ್ಮರಾನ್ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಮಿಥ್ಯಾಚಾರ ಸ ಉಚ್ಯತೆ. ಕರ್ಮೇಂದ್ರಿಯಗಳನ್ನು ನಿಗ್ರಹಿಸಿ ಇಂದ್ರಿಯ ವಿಷಯಗಳಲ್ಲಿ ಮನಸ್ಸು ನೆಟ್ಟ ಮನುಷ್ಯನನ್ನು ವಿಮೂಢಾತ್ಮನೆಂದು, ಮಿಥ್ಯಾಚಾರಿ ಎಂದು ಕರೆಯುವರು. ನಮ್ಮ ಆಚಾರ್ಯರು ಇದಕ್ಕೆ ಇಲ್ಲಿ ವಿವರಿಸ್ತಾರೆ. ಎಂತಂದ್ರೆ ತುಂಬಾ ಸಂಸ್ಥೆಗಳುಂಟು. ಆ ಸಂಸ್ಥೆಗಳು ಎಂತ ಹೇಳುದು, ಸೋ ಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳಂತ ಆಚಾರ್ಯ ಹೇಳ್ತಾರೆ. ಅವ್ರೆಂತ ಅಂದ್ರೆ ಆ ಆಧ್ಯಾತ್ಮಿಕ ಪ್ರಾಕ್ಟೀಸ್ ಅಂತ ಮಾಡ್ತಾರೆ, ಆದ್ರೆ ಒಳಗೆ ಆ ಇಂದ್ರಿಯ ಸುಖ ಹಾಗೆಯೇ ಉಂಟು. ಇದಕ್ಕೆ ಹೇಳುದು ಅವರು ಮಿಥ್ಯಾಚಾರಿಗಳು. ಅವರು ಹಿಪೋಕ್ರೇಟ್ ಅಂದ್ರೆ ಒಳಗೆ ಒಂದು ಹೊರಗೆ ಒಂದು. ಆಕ್ಚುಲಿ ಹೊರಗೆ ತೋರಿಸಿಗೋಸ್ಕರ ಅವರು ಆಧ್ಯಾತ್ಮಿಕವಾದಿಗಳು ಅಂತ ಹೇಳ್ತಾರೆ, ಆದ್ರೆ ಒಳಗೆ ಆ ಇಂದ್ರಿಯ ಭೋಗ ಕಂಟಿನ್ಯೂ ಆಗಿರ್ತದೆ ಅಂತ ಅಲ್ಲಿ ಆಚಾರ್ಯರು ಹೇಳ್ತಾರೆ ನೋಡಿ. ಈಗ ಇದಕ್ಕೆ ನಾವು ಇಲ್ಲಿ ಭರತ್ ಮಹಾರಾಜ್ ನೋಡಿ, ಫಸ್ಟಿಗೆ ಭರತ್ ಮಹಾರಾಜ್ ಬಗ್ಗೆ ನಾವು ಟೀಕೆ ಮಾಡುವ ಯಾವುದೇ ಅರ್ಹತೆ ಇಲ್ಲ. ನಮ್ಮ ಆಚಾರ್ಯ ಹೇಳ್ತಾರೆ, ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದೇವೆ ಅಷ್ಟೇ, ಆದ್ರೆ ಅವರನ್ನು ನಿಂದಿಸುವ ನಮ್ಗೆ ಹಕ್ಕು ಇಲ್ಲ. ಯಾಕೆಂದ್ರೆ ನೋಡಿ, ಭಕ್ತಿಯಲ್ಲಿ 9 ಪ್ರೊಸೆಸ್ ಉಂಟು. ಫಸ್ಟ್ ಇದು ಶ್ರದ್ಧಾ, ಈಗ ನೀವು ಶ್ರದ್ಧೆ ಇಟ್ಟು ಬಂದಿದ್ದೀರಿ ಕ್ಲಾಸಿಗೆ. ಸೆಕೆಂಡ್ ಇದು ಸಾಧು ಸಂಘ. ಮೂರನೇದು ಭಜನಾ ಕ್ರಿಯೆ. ಭಜನೆ ಕ್ರಿಯೆ ಅಂದ್ರೆ ನಾನು ಹೇಳಿದ ಹಾಗೆ ಜಪ ಮಾಡುದು, ಕೀರ್ತನೆ ಮಾಡುದು, ಓದುದು, ಇದೆಲ್ಲ ಭಜನೆ ಕ್ರಿಯೆ. ಮತ್ತೆ 4ನೇದು ಅನರ್ಥ ನಿವೃತ್ತಿ, ಬೇಡದೆಲ್ಲ ಹೋಗ್ತದೆ ಒಳಗಿದ್ದದು. 5ನೇದು ನಿಷ್ಠ ಅಂದ್ರೆ ನಾನು ಹೀಗೆ ಮಾಡ್ತೇನೆ ಅಂತ. 6ನೇದು ರುಚಿ. 7ನೇದು ಆಸಕ್ತಿ. 8ನೇದು ಭಾವ. 9ನೇದು ಪ್ರೇಮ. ನಾವು ಪ್ರೇಮ ಸ್ಟೇಜಿಗೆ ಬರಬೇಕು, ಅದು ಶುದ್ಧ ಭಕ್ತಿ. ಎಂತಾಗ್ತದೆ ಅಂದ್ರೆ, ಈಗ ನಾನು ನಿನ್ನೆ ಹೇಳುವಾಗ ಒಬ್ರು ಹೇಳಿದ್ರು, ಅಂದ್ರೆ ನಾವು ಕೂಡ ಕಾನ್ಸ್ಟೆಂಟ್ ಸ್ಮರಣೆಯಲ್ಲಿ ಇದ್ದೇವೆ ಅಂತ ಕೃಷ್ಣಂದು. ನಾವು ಕೂಡ ಪೂರ್ತಿ ಕೃಷ್ಣ ಭಜನೆಯಲ್ಲಿ ಇದ್ದೇವೆ. ಪ್ರೇಮ ಸ್ಟೇಜಿಗೆ ಬರಬೇಕು. ಪ್ರೇಮ ಸ್ಟೇಜಿಗೆ ನಾವೀಗ ಶ್ರದ್ಧಾ ಸ್ಟೇಜಲ್ಲಿ ಇದ್ದೇವೆ. ಮತ್ತೆ ನಾವು ಹೇಗೆ ಅದು ಪ್ರೇಮ ಸ್ಟೇಜ್ ಬಂದ್ರೆ ಅದು
ಕಾನ್ಸ್ಟೆಂಟ್ ಲೀಲಾ ಸ್ಮರಣ, ಅನನ್ಯ ಭಕ್ತಿ ಅವರು. ನಾವೀಗ ಸಾಧಕರು, ಹಾಗಾಗಿ ನಾವೀಗ ಶ್ರದ್ಧಾ ಸ್ಟೇಜ್ ಅಲ್ಲಿ ಇದ್ದೇವೆ, ಮೊದಲ ಸ್ಟೇಜ್ ಅಲ್ಲಿ. ಹಾಗಾಗಿ ಭರತ್ ಮಹಾರಾಜ್ ಭಾವ ಸ್ಟೇಜ್ ಅಲ್ಲಿ ಇದ್ರು, 8ನೇ ಸ್ಟೇಜ್ ಅಲ್ಲಿ ಇದ್ದರು. ಹಾಗಾಗಿ ನಾವೀಗ 1ನೇ ಸ್ಟೇಜ್ ಅಲ್ಲಿ ಇದ್ದು ನಮ್ಗೆ ಅವರನ್ನು ನಿಂದಿಸುವ ಯಾವುದೇ ಹಕ್ಕು ಇಲ್ಲ. ಹಾಗಾಗಿ ಇಲ್ಲಿ ಅವರ ಬಗ್ಗೆ ನಾವು ಸ್ವಲ್ಪ ತಿಳಿಯುವ, ಆದ್ರೆ ನಮಗೆ ನಿಂದಿಸುವ ಹಕ್ಕಿಲ್ಲ ಅವರನ್ನು. ಈಗ ಎಂತ ಆಗ್ತದೆ ಅಂದ್ರೆ, ಭರತ್ ಮಹಾರಾಜ್ ಬಗ್ಗೆ ಹೇಳುವ ಮುಂಚೆ ನಾನು ರಾಮನ ಬಗ್ಗೆ ಸ್ವಲ್ಪ ಹೇಳ್ತೇನೆ. ಅಯೋಧ್ಯೆಯಲ್ಲಿ ರಾಮರಾಜ್ಯ ಮಾಡುವಾಗ ಜನರೆಲ್ಲರಿಗೂ, ಅಯೋಧ್ಯೆ ವಾಸಿಗಳಿಗೆ ರಾಮ ಇಲ್ಲದಿದ್ರೆ ಅವರಿಗೆ ಏನೂ ಇಲ್ಲ, ಒಂದೇ ಅವರಿಗೆ ರಾಮ 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 ಅಂತ. ಹಾಗಾಗಿ ರಾಮ ಕಾಡಿಗೆ ಹೋಗುವಾಗ ಕೈಕಿ ಹೇಳ್ತಾಳೆ, ರಾಮನನ್ನು ಕಾಡಿಗೆ ಕಳಿಸ್ತಾಳೆ. ಅಯೋಧ್ಯೆ ವಾಸಿಗಳು ಎಲ್ಲ ನೆಲದಲ್ಲಿ, ಅಂದ್ರೆ ರಾಮ ಹೋಗ್ಬೇಡ ಅಂತ ಅಷ್ಟು ಅವರಿಗೆ ಅಟ್ಯಾಚ್ಮೆಂಟ್ ರಾಮನ ಹತ್ರ. ಅದು ಕೂಡ ರಾಮ ಅವರ ಎಂತ ಹೇಳುದು, ತಂದೆಯ ಒಂದು ಆಜ್ಞೆ ಪ್ರಕಾರ ಅವರು ಅಲ್ಲಿಂದ ಹೊರಟರು. ಎಲ್ಲ ಅಯೋಧ್ಯೆವಾಸಿಗಳು ನೆಲದಲ್ಲಿ ಬಿದ್ದು ಬಿದ್ದು ಅಳ್ತಾ ಇದ್ರಂತೆ, ಮತ್ತೆ ರೋಲ್ ಆಗ್ತಾ ಇದ್ರು. ಈ ರೀತಿ ಭರತ್ ಮಹಾರಾಜ್ ಋಷಭದೇವನ ಮಗ. ಋಷಭದೇವನಿಗೆ ಆ ಭಾಗವತದಲ್ಲಿ ಉಂಟು 100 ಮಕ್ಕಳಲ್ಲಿ ಒಂದು ಭರತ್ ಮಹಾರಾಜ್. ಹಾಗೆ ಎಂತಾಯ್ತಂದ್ರೆ ಭರತ್ ಮಹಾರಾಜ್ ಕೂಡ ಆ ರೀತಿ ರಾಜ್ಯವನ್ನು ಮಾಡ್ತಾ ಇದ್ರಂತೆ. ಅದಕ್ಕೆ ಅವರ ಹೆಸರು ರಾಜ ಋಷಿ ಅಂದ್ರೆ ಹಿಂದಿನ ಕಾಲದಲ್ಲಿ ರಾಜನು ಕೃಷ್ಣ ಭಕ್ತನಾಗಿದ್ದ, ಮತ್ತೆ ಆ ಒಂದು ರಾಜ್ಯವನ್ನು ಹೇಗೆಂದ್ರೆ ಎಲ್ಲ ಅವನ ಆಸ್ಥಾನದಲ್ಲಿ ಪರಮಹಂಸರು, ಬ್ರಾಹ್ಮಣರು, ವೈಷ್ಣವರು ಅವರ ಒಂದು ನಿರ್ದೇಶನದಲ್ಲಿ ಅವ ಆಡ್ತಿದ್ದ. ಹಾಗಾಗಿ ಭರತ್ ಮಹಾರಾಜ್ ಕೂಡ ಒಂದು ರಾಜ ಋಷಿ ಆಗಿದ್ರು. ಭರತ್ ಮಹಾರಾಜ್ ಎಂತ ಆಗ್ತದೆ, ಭರತ್ ಮಹಾರಾಜ್ ಭಾವ ಸ್ಟೇಜ್ ಅಲ್ಲಿ ಇದ್ದಾರೆ, ಸಣ್ಣ ಪ್ರಾಯ. ಆ ರಾಜ್ಯವನ್ನು ಬಿಟ್ಟು ಹೋಗ್ತಾರೆ. ನೋಡಿ, ರಾಜ್ಯವನ್ನು ಬಿಟ್ಟು ಹೋಗುವಾಗ ಹೇಗಂದ್ರೆ, ಶಾಸ್ತ್ರದಲ್ಲಿ ಹೇಗುಂಟಂದ್ರೆ, ಈಗ ಮಲ ಅಂದ್ರೆ ನಮ್ಮ ಮಲ ವಿಸರ್ಜನೆ ಮಾಡ್ತೇವೆ. ಮಲವನ್ನು ನಾವು ವಿಸರ್ಜನೆ ಮಾಡಿದ ಮೇಲೆ ನಾವು ಅದನ್ನು ನೋಡುವುದಿಲ್ಲ. ಅದೇ ರೀತಿ ಭರತ್ ಮಹಾರಾಜ್ ಹೇಗೆ ಈಗ ನಮ್ಮ ಮಲವನ್ನು ವಿಸರ್ಜನೆ ಹೇಗೆ ನೋಡುವುದಿಲ್ಲ, ಅದೇ ರೀತಿ ಅವರ ಹೆಂಡತಿ, ಮಕ್ಕಳು, ರಾಜ್ಯ, ಸಣ್ಣ ಪ್ರಾಯ ಅದನ್ನು ಆಗಿ ಹೋದ್ರಂತೆ, ತ್ಯಜಿಸಿ. ಅಷ್ಟು ವೈರಾಗ್ಯ. ಮತ್ತೆ ಯಾಕೆ ಹೋದದ್ದು? ಅವರು ಕಾಡಿಗೆ ಹೋದದ್ದು. ಈಗ ಅಲ್ಲ, ಈಗ ಈ ಯುಗಕ್ಕೆ ಕಾಡು ಯೋಗ್ಯ ಅಲ್ಲ, ಅದು ಸತ್ಯಯುಗದಲ್ಲಿ. ಈ ಯುಗಕ್ಕೆ ಹರಿನಾಮ ಸಂಕೀರ್ತನ. ಹಾಗಾಗಿ ಎಂತಾಯ್ತಂದ್ರೆ, ಉನ್ನತ ಮಟ್ಟಿಗೆ ಅಂದ್ರೆ ಪ್ರೇಮ ಸ್ಟೇಜಿಗೆ ಬರ್ಲಿಕ್ಕೋಸ್ಕರ ಅವರು ಕಾಡಿಗೆ ಹೋದ್ರು. ಮತ್ತೆ ಭರತ್ ಮಹಾರಾಜ್ ರೂಲ್ ಮಾಡುವ ಮುಂಚೆ ಭಾರತಕ್ಕೆ ಇಲಾವೃತ ವೃಷ ಅಂತ ಹೆಸರಿತ್ತು. ಅದರ ನಂತರ ಭರತ್ ಮಹಾರಾಜ್ ಹೆಸರು ಬಂತು, ಭಾರತ ಅಂತ ಬಂತು. ಇವರು ಹೋದದ್ದು ಆ ಉನ್ನತ ಮಟ್ಟದ ಕೃಷ್ಣ ಪ್ರೇಮ ಸ್ಟೇಜಿಗೆ ಹೋಗ್ಲಿಕ್ಕೆ ಹೋದದವರು ಕಾಡಿಗೆ. ಆದ್ರೆ ಅಲ್ಲಿ ಎಂತ ಆಯ್ತಂದ್ರೆ, ಹೋಗುವಾಗ ಒಂದು ಜಿಂಕೆ, ಹೆಣ್ಣು ಜಿಂಕೆ ಗರ್ಭದಲ್ಲಿ ಇನ್ನೊಂದು ಜಿಂಕೆ ಇತ್ತು. ಹಾಗಾಗಿ ಅದು ನೀರಲ್ಲಿ ಬಿದ್ದಿತ್ತು. ನೀರಲ್ಲಿ ಬೀಳುವಾಗ ನೋಡಿ, ಶುದ್ಧ ಭಕ್ತರಿಗೆ ಅಂದ್ರೆ ಸಮಾ ಸರ್ವೇಶು ಭೂತೇಶು, ಅವರಿಗೆ ಎಲ್ಲಾ ಪ್ರಾಣಿಗಳು ಒಂದೇ, ಮನುಷ್ಯ ಆಗ್ಲಿ ಪ್ರಾಣಿಗಳು, ಅವರು ಸಮಾನ ದೃಷ್ಟಿಯಲ್ಲಿ ನೋಡ್ತಾರೆ. ಹಾಗೆ ಎಂತಾಯ್ತಂದ್ರೆ, ಅವರಿಗೆ ಅಲ್ಲಿ ಹೋಗಿ ಆ ಒಂದು ಜಿಂಕೆಯನ್ನು ಬಚಾವ್ ಮಾಡುವಂತವರಿಗೆ ಆಯ್ತು. ಅಂದ್ರೆ ಆ ನೀರಿಂದ ತೆಗೆಯುವಂತ, ಹೇಗೂ ಗರ್ಭಿಣಿ ಜಿಂಕೆ ಹೋದ್ರು. ಆ ಗರ್ಭಿಣಿ ಜಿಂಕೆಯನ್ನು ನೀರಿಂದ ತೆಗೆದು ತಂದ್ರು. ತರುವಾಗ ಎಂತಾಯ್ತು, ಆ ಜಿಂಕೆಯು ಮಗುಗೆ ಜನ್ಮ ಕೊಟ್ಟು ಅದು ತಾಯಿ ಜಿಂಕೆ ಸತ್ತು ಹೋಯಿತು. ಮತ್ತೆ ಎಂತಾಯ್ತಂದ್ರೆ, ಇವರು ಆ ಸಣ್ಣ ಮಗು ಆ ಜಿಂಕೆಯ ಸ್ಮರಣೆಯಲ್ಲಿ ನಿರತರಾದರು. ಜಿಂಕೆ ಎಂತ ಮಾಡ್ತಿದೆ. ಟೋಟಲಿ ಇವರು ಹೋದದ್ದು ಎಲ್ಲ, ಅವರ ಹೆಂಡತಿ, ಮಕ್ಕಳು, ಅವರ ಪೂರ್ತಿ ರಾಜ್ಯವನ್ನು ಬಿಟ್ಟು ಹೋಗಿದ್ದಾರೆ. ಆದ್ರೆ ಅಲ್ಲಿ ಹೋಗಿ ಜಿಂಕೆಗೆ ಅಟ್ಯಾಚ್ ಆದ್ರು. ಆದ್ರೆ ಜಿಂಕೆಗೆ, ನಿಮ್ಗೆ ಗೊತ್ತುಂಟು, ಪ್ರಾಣಿಗಳಿಗೆ ಆ ಇನ್ನೊಂದು ಜಿಂಕೆ ಬಂದ್ರೆ ಅದು ಅದರೊಟ್ಟಿಗೆ ಇರ್ತದೆ. ಆದ್ರೆ ಇವರೆಂತಾಯ್ತು ಅಂದ್ರೆ, ಜಿಂಕೆ ಅದೇ ಸ್ಮರಣೆ ಇದ್ದು ಲಾಸ್ಟ್ಗೆ ಸಾಯುವಾಗ ಇವರಿಗೆ ಜಿಂಕೆಯ ಸ್ಮರಣೆ ಬಂತು. ಇವರು ನೆಕ್ಸ್ಟ್ ಲೈಫ್ ಅಲ್ಲಿ ಜಿಂಕೆ ಆದ್ರು. ಜಿಂಕೆ ಆಗಿ ಎಂತಾಯ್ತಂದ್ರೆ,
ಇವರು ಭಾವ ಸ್ಟೇಜಲ್ಲಿ ಇದ್ದ ಕಾರಣ, ಕೃಷ್ಣನ ಕೃಪೆ ಇದ್ದ ಕಾರಣ ಇವರಿಗೆ ಆ ಜಿಂಕೆಯ ಲೈಫಲ್ಲಿ ಇವರಿಗೆ ಹಿಂದಿನ ಲೈಫ್ ಎಲ್ಲ ಸ್ಮರಣೆ ಬಂತು. ಇದು ಕೃಷ್ಣನ ಕೃಪೆ. ಯಾಕೆಂದ್ರೆ ಅವರು ಭಾವ ಸ್ಟೇಜಲ್ಲಿ ಇದ್ದ ಕಾರಣ ಅವರಿಗೆ ಕೃಪೆ ಕೊಟ್ಟ, ನಮ್ಗೆ ಹಾಗೆ ಕೊಡ್ಲಿಕ್ಕಿಲ್ಲ. ಇವರು ಮತ್ತೆ ಪಶ್ಚಾತ್ತಾಪಟ್ರು. ಕೃಷ್ಣ, ನಾನು ಯಾಕೆ ಹೀಗೆ ಮಾಡಿದೆ, ನಾನು ಎಲ್ಲ ರಾಜ್ಯವನ್ನು ತ್ಯಜಿಸಿ ಬಂದಿದ್ದೇನೆ ಇಲ್ಲಿಗೆ, ಆದ್ರೆ ನಾನು ಇಲ್ಲಿ ಆ ಜಿಂಕೆಯ ಸ್ಮರಣಕ್ಕೆ ಒಳಗಾದೆ. ನಾನು ನಿನ್ನ ಸ್ಮರಣೆಗೆ ಅಂತ ಇರ್ಬೇಕಿತ್ತು, ಆದ್ರೆ ತಪ್ಪಿ ನಾನು ಜಿಂಕೆಯ ಸ್ಮರಣೆ ಆದೆ, ಯಾಕೆ ಹೀಗೆ ನನ್ನಿಂದ ಆಯ್ತು ಅಂತ ಪಶ್ಚಾತ್ತಾಪ ಪಟ್ರು. ನೋಡಿ, ನಾವು ಯಾವಾಗ್ಲೂ ನಾವು ಮಾಡಿದ ತಪ್ಪು ನಮಗೆ ಅರಿವಾಗ್ಬೇಕಂತೆ. ಶುದ್ಧ ಭಕ್ತರ ಲಕ್ಷಣ ಅದು. ಭರತ್ ಮಹಾರಾಜ್ಗೆ ಅದ ತಪ್ಪಿದ್ದು ಅರಿವಾಯ್ತು. ಮತ್ತೆ ಎಂತಾಯ್ತು ಅಂದ್ರೆ, ಅವರು ದೇವಸ್ಥಾನಗಳ ಹತ್ತಿರ ಹೋಗಿ, ಜಿಂಕೆ ಆದ್ರೂ ಕೂಡ ಅಲ್ಲಿ ದೇವಸ್ಥಾನಗಳ ಹತ್ತಿರ ಹೋಗಿ ಪ್ರಸಾದವನ್ನು ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಮತ್ತೆ ಅಲ್ಲಿ ಹರಿಕಥೆಯನ್ನು ಕೇಳಲಿಕ್ಕೆ ಸ್ಟಾರ್ಟ್ ಮಾಡಿದ್ರು, ಕೃಷ್ಣನ ಕಥೆಗಳನ್ನು. ಈ ರೀತಿ ಮಾಡಿ 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 ಅವರು ಜಿಂಕೆಯಾಗಿ ಸಾಯುವಾಗ ನೆಕ್ಸ್ಟ್ ಲೈಫಲ್ಲಿ ಜಡಭರತ ಆದ್ರು. ಭಾಗವತಂಲಿ ಉಂಟು ಜಡಭರತ ಅಂದ್ರೆ, ಜಡಭರತ ಪರಮಾಂಸ. ಈಗ ಸನ್ಯಾಸಿಯಲ್ಲಿ ಬಹುದಕ, ಕುಟೀಚಕ, ಪರಿವ್ರಾಜ ಆಚಾರ್ಯ, ಮತ್ತೆ ಲಾಸ್ಟ್ಗೆ ಪರಮಾಂಸ. ಪರಮಾಂಸ ಅಂದ್ರೆ ಸನ್ಯಾಸಲ್ಲಿ ಉನ್ನತ ಮಟ್ಟ. ಜಡಭರತ ಪರಮಾಂಸ ಆಗಿದ್ರು. ಅವರಿಗೆ ಎರಡೂ ಲೈಫ್ ಇದ್ ಗೊತ್ತಾಗಿದೆ. ಭರತ್ ಮಹಾರಾಜ ಆಗಿರುವಾಗ ಮತ್ತೆ ಜಿಂಕೆ ಆದದ್ದು ಎರಡೂ ಅವರಿಗೆ ಗೊತ್ತಾಯಿತು. ಹಾಗಾಗಿ ಇವರೆಂತ ಮಾಡಿದ ಅಂದ್ರೆ, ಕಿವಿ ಕೇಳುವುದಿಲ್ಲ ಮತ್ತೆ ಮಾತಾಡ್ಲಿಕ್ಕೆ ಬರುವುದಿಲ್ಲ ಅಂತ ನಾಟಕ ಮಾಡಿದ್ರು. ಯಾಕೆಂದ್ರೆ ಅವರಿಗೆ ಎರಡು ಲೈಫ್ ಗೊತ್ತಾಗಿದೆ. ಮತ್ತೆ ಎಂತ ಆಯ್ತು ಅಂದ್ರೆ, ಅವರು ಒಂದು ಹಳ್ಳಿಯಲ್ಲಿ ಅಂದ್ರೆ ಆ ಊರಿಗೆ ಪ್ರಯೋಜನಕ್ಕೆ ಬಾರದವನಾಗಿ ಇದ್ರು ಅವರು ಆ ಊರಲ್ಲಿ. ಮತ್ತೆ ಒಂದು ಹಳೇದ್ ಬಟ್ಟೆ ಈ ರೀತಿ ಎಲ್ಲ ಆಗ್ತಾ ಇದ್ರು. ಮತ್ತೆ ಎಂತ ಆಯ್ತು ಅಂದ್ರೆ, ಆ ಟೈಮಲ್ಲಿ ರಹೋಗುಣ ಅಂತ ರಾಜ ಇದ್ದ. ರಹೋಗುಣ ರಾಜನನ್ನು ಪಲ್ಲಕ್ಕಿಯಲ್ಲಿ 4 ಮಂದಿ ಕೊಂಡೋಗ್ತಾ ಇದ್ರು. ಆಗ ಕೊಂಡೋಗುವಾಗ ಜಡಭರತ ಎಲ್ಲಿ ಇದ್ರು ಅಲ್ಲಿ ನಿಲ್ಲಿಸಿದ್ರು. ಅಲ್ಲಿ ನಿಲ್ಲಿಸಿ ಒಬ್ಬನಿಗೆ ಎಂತದೋ ಅವನಿಗೆ ತುಂಬಾ ಕಷ್ಟವಾಯಿತು ಕೊಂಡೋಗ್ಲಿಕ್ಕೆ. ಹಾಗಾಗಿ ಅಲ್ಲಿ ಅವನ ರಾಜನ ಮಂತ್ರಿ ಹೇಳ್ದ, ಜಡಭರತ, ನೀನು ಹೇಗೂ ವೇಸ್ಟ್, ಇಲ್ಲಿ ಬಾ, ಈ ಪಲ್ಲಕ್ಕಿಗೆ ಒಂದು ಹೆಗಲ್ ಕೊಡು ಅಂತ ಹೇಳಿದ್ರು. ಮತ್ತೆ ಜಡಭರತ ಅಲ್ಲಿ ಬಂದ್ರು. ಹೇಗೂ ರಾಜ ಹೇಳಿದ ಮೇಲೆ ಕೇಳಲೇಬೇಕು. ಅಲ್ಲಿಂದ ಬಂದ್ರು. ಹೆಗಲ್ ಕೊಡುವಾಗ ಎಂತಾಯ್ತಂದ್ರೆ, ಸ್ವಲ್ಪ ನಡೆಯುವಾಗ ನೆಲದಲ್ಲಿ ಆ ಇರುವೆಗಳಿತ್ತು. ಎಂತಾಯ್ತಂದ್ರೆ, ಶುದ್ಧ ಭಕ್ತರು ನೋಡಿ, ಜಡಭರತ ಪರಮಹಂಸ ಸ್ಟೇಜ್ ಅಲ್ಲಿ ಇದ್ದಾರೆ, ಶುದ್ಧ ಭಕ್ತಿ ಸ್ಟೇಜ್ ಅಲ್ಲಿ ಇದ್ದಾರೆ. ಹಾಗಾಗಿ ಆ ಇರುವೆಯನ್ನು ಕೂಡ ತೊಳಿಲಿಕ್ಕೆ ಅವರಿಗೆ ಇಚ್ಛೆ ಇಲ್ಲ. ಹಾಗಾಗಿ ಸ್ವಲ್ಪ ಆಚೆ ಈಚೆ ಕಾಲ್ ಮಾಡಿದ್ರು. ಆಚೆ ಈಚೆ ಕಾಲ್ ಮಾಡುವಾಗ ರಹುಗುಣನಿಗೆ ಸಿಟ್ಟು ಬರ್ತದೆ. ಅಂದ್ರೆ ಪಲ್ಲಕ್ಕಿ ಶೇಕ್ ಆಗ್ತದಲ್ಲ, ಶೇಕ್ ಆಗುವಾಗ ರಹುಗುಣನಿಗೆ ಸಿಟ್ಟು ಬರ್ತದೆ. ರಹುಗುಣ ಇಮಿಡಿಯೇಟ್ ಹೇಳ್ತಾರೆ ಮಂತ್ರಿ ಹತ್ರ, ಈ ಪಲ್ಲಕ್ಕಿಯನ್ನು ನಿಲ್ಲಿಸುವಾಗ ಅವ್ರು ಕೆಳಗೆ ಇಡ್ತಾರೆ. ಇಟ್ಟ ಮೇಲೆ ರಹುಗುಣ ಜಡಭರತನಿಗೆ ತುಂಬಾ ಎಂತ ಹೇಳುದು ಬುದ್ಧಿವಾದವನ್ನು ಹೇಳ್ತಾನೆ. ಅವನಿಗೆ ಜಡಭರತನಿಗೆ ಬೋಧನೆ ಮಾಡ್ತಾನೆ, ಹೀಗೆ ಮಾಡ್ಬೋದು, ಹಾಗೆ ಮಾಡ್ಬೇಕು. ನೋಡಿ, ಜಡಭರತ ಅವನ ಜೀವನ ಪೂರ್ತಿ ಬಾಯಿ ತೆಗಿಲಿಲ್ಲ. ಆದ್ರೆ ಇಲ್ಲಿ ನಮ್ಮ ಆಚಾರ್ಯ ಹೇಳ್ತಾರೆ, ಒಬ್ಬ ಮನುಷ್ಯ, ಈಗ ಹೇಗಂದ್ರೆ ನಾವು ಹೇಳ್ತೇವೆ ಒಳ್ಳೆ ಮನುಷ್ಯ ಅಂತ ನಾವು ಹೇಳ್ತೇವೆ. ಆದ್ರೆ ಅವ ಮಾತಾಡುವಾಗ ಗೊತ್ತಾಗ್ತದೆ ಅವ ಎಂತ ಮನುಷ್ಯ ಅಂತ. ಹಾಗಾಗಿ ಇಲ್ಲಿ ಎಂತ ಆಯ್ತಂದ್ರೆ, ಶುದ್ಧ ಭಕ್ತರು ಬಾಯಿ ತೆಗೆಯುವಾಗ ಅವರ ಬಾಯಿಯಲ್ಲಿ ಬರುವುದು ಎಲ್ಲವೂ ಅಮೃತ. ಜಡಭರತ ಮಾತೇ ಆಡ್ಲಿಲ್ಲ. ಆದ್ರೆ ಈಗ ರಹುಗುಣ ಒಂದು ಮಾತು ಕೇಳಿದ ಯಾವುದಕ್ಕೊಂದು ಲಿಮಿಟ್ ಉಂಟು. ಇಮಿಡಿಯೇಟ್ ಬಾಯಿ ತೆಗೆದು ಆ ಕೃಷ್ಣ ಪ್ರಜ್ಞೆ ಬಗ್ಗೆ ವಿವರಿಸಿದ. ರಹುಗುಣ ಇಮಿಡಿಯೇಟ್ ಅಲ್ಲೇ ಪೂರ್ತಿ ಶೇಕಾದ. ಯಾಕೆಂದ್ರೆ ಪರಮಹಂಸರು ಆ ಕೃಷ್ಣ ಪ್ರಜ್ಞೆ ಹೇಳುವಾಗ ನೋಡಿ, ಅದು ಕ್ವಾಲಿಟಿ ಬೇರೆ. ಇಮಿಡಿಯೇಟ್ ಆಗಿ ರಹುಗುಣ ಜಡಭರತನಿಗೆ ಶರಣರಾದ, ಅಲ್ಲಿ ಅಡ್ಡ ಬಿದ್ದ. ಹಾಗಾಗಿ ಇಲ್ಲಿ ಬರುವಂತ ವಿಷಯ ಎಂತಂದ್ರೆ, ನಾವು ಇಂದ್ರಿಯ ಸುಖವನ್ನು ಮನಸ್ಸಿನಲ್ಲಿ ಇಟ್ಟು ನಾವು ಶೋ ರೀತಿ ಮಾಡಿದ್ರೆ ಅದು ಏನು ಪ್ರಯೋಜನ ಇಲ್ಲ. ಒಳಗೆ ಕ್ಲೀನ್ ಆಗ್ಬೇಕು. ನೋಡಿ, ಆಚಾರ್ಯ ಹೇಳ್ತಾರೆ, ಈಗ ನಮ್ಮ ಸನ್ಮಾನ್ಯ ಮೋದಿ ಅವರು ಸ್ವಚ್ಛ ಭಾರತ್ ಅಂದ್ರು, ಒಳ್ಳೆ ವಿಷಯ ಸ್ವಚ್ಛ ಭಾರತ್. ನಮ್ಮ ಆಚಾರ್ಯ ಪ್ರಭುಪಾದ 50 ವರ್ಷದಿಂದ ಸ್ವಚ್ಛತೆ ಒಳಗೆ ಆಗ್ಬೇಕಂತ ಹೇಳಿದ್ರು. ಇದು ಹೊರಗೆ ಸ್ವಚ್ಛತೆ.
ಹಾಗಾಗಿ ಒಳಗೆ ಸ್ವಚ್ಛತೆ. ಹಾಗಾಗಿ ಈ ಎಂತ ಆಗ್ತದೆ ಅಂದ್ರೆ, ಜನರು ಇಂದ್ರಿಯ ಸುಖವನ್ನು ಒಳಗೆ ಇಟ್ಟು ಹೊರಗೆ ನಾಟಕ ಮಾಡಿದ್ರೆ ಅದು ಅವ ವಿಮೂಢಾತ್ಮ ಮತ್ತೆ ಮಿಥ್ಯಾಚಾರಿ ಎಂದು ಅವನನ್ನು ಕರಿಬೇಕಂತ ಈ ಶ್ಲೋಕ ಹೇಳ್ತಾ ಉಂಟು. ಎಸ್, ಎಸ್, ಇದು ಯಜ್ಞದ ಚಕ್ರ ನೋಡಿ. ಫಸ್ಟ್ ಇದು ಯಜ್ಞ ಚಕ್ರದಲ್ಲಿ ಇಲ್ಲಿ ಕಾಣುವಂತದ್ದು ಕೃಷ್ಣ, ಇಲ್ಲಿ ಕೃಷ್ಣ, ಇಲ್ಲಿ ಇರುವಂತದ್ದು ಬ್ರಹ್ಮ. ಬ್ರಹ್ಮ ಹೇಗೆ ತಿಳಿದ? ಫಸ್ಟ್ ಜೀವಿ ಬ್ರಹ್ಮ. ಬ್ರಹ್ಮನು ಗರ್ಭೋದಕ್ಷ ವಿಷ್ಣುನ ಹೊಕ್ಕಳಿಂದ ಹುಟ್ಟಿದ. ಹೊಕ್ಕಳಿಂದ ಹುಟ್ಟಿದ ಮೇಲೆ ಬ್ರಹ್ಮನಿಗೆ ಎಂತ ಮಾಡ್ಬೇಕಂತ ಗೊತ್ತಿಲ್ಲ. ಬ್ರಹ್ಮ ಎಂತ ಮಾಡ್ತಾನೆ, ಮೇಲೆ 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 ಹೋಗ್ಲಿಕ್ಕೆ ಬರ್ತಾನೆ. ಹೀಗೆ ಮೇಲೆ 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 ಬರುವಾಗ ಅವನಿಗೆ ಸ್ವಲ್ಪ ಹೆದರಿಕೆ ಆಗ್ತದೆ. ಅಂದ್ರೆ ಫಸ್ಟ್ ಅವನಿಗೆ ಎಂತ ಗೊತ್ತಿಲ್ಲ, ಇಮಿಡಿಯೇಟ್ ಅಲ್ಲಿ ಟಾಪ್ ಅಂತ ಸೌಂಡ್ ಬರ್ತದೆ. ಟಪ್ ಸೌಂಡ್ ಬರುವಾಗ ನೋಡಿ, ಬ್ರಹ್ಮ ಅತಿ ಬುದ್ಧಿವಂತ ಅಂತೆ. ನಮ್ಗೆ ಈ 18 ದಿವಸ ಕ್ಲಾಸ್ ಕೇಳಿ ಕೂಡ ನಮ್ಗೆ ಅದೆಂತಂದ್ರೆ ನಾಯಿ ಬಲಡೊಂಕು. ನಮ್ಗೆ ಎಷ್ಟು ಭಗವದ್ಗೀತೆ ಬಗ್ಗೆ, ಭಾಗವತಂ ಬಗ್ಗೆ, ಕೃಷ್ಣನ್ ಬಗ್ಗೆ ಹೇಳಿದ್ರು ಕೂಡ ನಾವು ಅಷ್ಟೇನು ಅದನ್ನು ಹೇಳ್ತಾರೆ, ಅಲ್ಲಿಗೆ ಬಿಡ್ತೇವೆ. ಆದ್ರೆ ಬ್ರಹ್ಮಗೆ ಅಲ್ಲ, ಅಲ್ಲಿ ಒಂದು ಸೌಂಡ್ ಬಂತು ಟಾಪ್ ಅಂತ, ಅವನಿಗೆ ತಿಳಿತು ನಾನು ತಪಸ್ಸು ಮಾಡ್ಬೇಕಂತ. ಮತ್ತೆ ಬ್ರಹ್ಮ ತಪಸ್ಸು ಮಾಡಿದ. ಅದು ಕೂಡ ತುಂಬಾ ವರ್ಷಗಟ್ಲೆ ತಪಸ್ಸು ಮಾಡಿದ. ಮತ್ತೆ ಕೃಷ್ಣ ಬಂದವನಿಗೆ ಹೇಳಿಕೊಟ್ಟ. ಹಾಗೆ ಇದು ಎಲ್ಲಿ ಉಂಟು? ಬ್ರಹ್ಮನಿಗೆ ಹೇಳಿಕೊಟ್ಟದ್ದು ಇದೆಲ್ಲ ವೇದಗಳಲ್ಲಿ ಉಂಟು. ನಾವು ವೇದಗಳಿಂದ ನಾವು ತಿಳಿಬೇಕು. ಇದಕ್ಕೆ ಆಚಾರ್ಯರು ಹೇಳ್ತಾರೆ, ಆ ಬ್ರಹ್ಮ ಸಂಹಿತ ಶ್ಲೋಕವನ್ನು ಇಲ್ಲಿ ವಿವರಿಸ್ತಾರೆ. ಪ್ರೇಮ ಜನಾಚುರಿತ ಭಕ್ತಿ ವಿಲೋಚನೇನ ಸಂತ ಸದೈವ ಹೃದಯೇಶು ವಿಲೋಕಯಂತಿ ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಆ ಭಕ್ತರು ಆ ಪ್ರೇಮ ಸ್ಟೇಜ್ ಅಲ್ಲಿ ಇರ್ತಾರೆ ಅಂತೆ. ಪ್ರೇಮಾಂಜನ ಸುರಿದ ಭಕ್ತಿ ವಿಲೋಚನೆಯನ್ನ ಸಂತಾಸದೇವ್ ಅಂದ್ರೆ ಭಕ್ತರು ಸಂತಾಸದ ಹೃದಯೇಶು ವಿಲೋಕಯಂತಿ, ಅವರ ಹೃದಯದಲ್ಲಿ ಆ ಪ್ರೇಮ ಸ್ಟೇಜ್ ಇರ್ತದೆ. ಯಂ ಶ್ಯಾಮ ಸುಂದರಂ ಅಚಿಂತ್ಯ ಗುಣ ಸ್ವರೂಪಂ, ಆ ಕೃಷ್ಣನ ಗುಣ ಸ್ವರೂಪ ತಿಳಿಲಿಕ್ಕೆ ಅವರಿಗೆ ಇಚ್ಛೆ. ಗೋವಿಂದ ಮಾದಿ ಪುರುಷಂ ತಮಹಂ ಭಜಂ. ಇದು ಬ್ರಹ್ಮ ಸಂಹಿತದಲ್ಲಿ ಉಂಟು, ಮತ್ತೆ ಇದೆಲ್ಲ ಶಾಸ್ತ್ರದಲ್ಲಿ ಉಂಟು, ವೇದಗಳು. ಮತ್ತೆ ವೇದಗಳು ಎಂತ ಹೇಳ್ತದೆ? ಕರ್ತವ್ಯ ಮಾಡ್ಬೇಕಂತ. ಕರ್ತವ್ಯ ಅಂದ್ರೆ ನೋಡಿ, ನಮ್ಮ ಆಚಾರ್ಯರು 24 ಗಂಟೆಯನ್ನು 3 ಭಾಗ ಮಾಡಿದ್ದಾರೆ. 8 ಗಂಟೆ ದೇಹಕ್ಕೆ, 8 ಗಂಟೆ ಮನಸ್ಸಿಗೆ, 8 ಗಂಟೆ ಆತ್ಮಕ್ಕೆ. 8 ಗಂಟೆ ದೇಹಕ್ಕೆ ಅಂದ್ರೆ 6 ಗಂಟೆ ಮಲಗಬೇಕು. ಶಾಸ್ತ್ರ ಹೇಳ್ತದೆ 6 ಗಂಟೆ ಮಲಗಬೇಕು. ಮತ್ತೆ 2 ಗಂಟೆ ಬೆಳಿಗ್ಗೆ ಅರ್ಧ ಗಂಟೆ ತಿನ್ಲಿಕ್ಕೆ, ಸಂಜೆ ಅರ್ಧ ಗಂಟೆ ತಿನ್ಲಿಕ್ಕೆ, ಮತ್ತೆ ಬೆಳಿಗ್ಗೆ ಅರ್ಧ ಗಂಟೆ ನಮ್ದು ಮಲ ವಿಸರ್ಜನೆ ಮತ್ತೆ ಮೂತ್ರ ವಿಸರ್ಜನೆ ಮತ್ತೆ ಸ್ನಾನ ಮಾಡ್ಲಿಕ್ಕೆ, ಸಂಜೆ ಅರ್ಧ ಗಂಟೆ. ಅಲ್ಲಿಗೆ 8 ಗಂಟೆ ಆಗಿದೆ. ಇದು ನಮ್ಮ ದೇಹಕ್ಕೆ. 8 ಗಂಟೆ ಮನಸ್ಸಿಗೆ ನಾವು ಕೆಲಸ ಮಾಡ್ಬೇಕು. ಕೃಷ್ಣ ಕೊಡ್ತಾನಂತ ಹೀಗೆ ಕೂತ್ಕೊಳ್ಳುವುದಲ್ಲ, ಕೆಲಸ ಮಾಡ್ಬೇಕು. ಈಗ ಇದು ಕೂಡ ಕೆಲಸ, ನಾನು ಕ್ಲಾಸ್ ಮಾಡೋದು ಕೂಡ ಕೆಲಸ, ಓದುದು ಕೂಡ ಕೆಲಸ, ಜಪ ಮಾಡೋದು ಕೂಡ ಕೆಲಸ, ಕೀರ್ತನೆ ಮಾಡೋದು ಕೂಡ ಕೆಲಸ, ಇದು ಕೂಡ ಕೆಲಸ. ಹಾಗಾಗಿ ನಾವು ಕೆಲಸ ಮಾಡ್ಬೇಕು. 8 ಗಂಟೆ ಕೆಲಸ ಮಾಡು, ಕೃಷ್ಣ ಹೇಳಿದಾನೆ 8 ಗಂಟೆ ಕೆಲಸ ಮಾಡ್ಲೇಬೇಕು. ಮತ್ತೆ 8 ಗಂಟೆ ಆತ್ಮಕ್ಕೆ ಕೊಡ್ಬೇಕು. 8 ಗಂಟೆಯಲ್ಲಿ ನಮ್ಮ ಆಚಾರ್ಯ ಹೇಗೆ ಅದನ್ನು ವಿಂಗಡಿಸ್ತಾರೆ ಅಂದ್ರೆ, 2 ಗಂಟೆ ಜಪ, 1 ಗಂಟೆ ಕೀರ್ತನೆ, 2 ಗಂಟೆ ಓದುವುದು, ಮತ್ತೆ 3 ಗಂಟೆ ಕೃಷ್ಣನ ಸೇವೆ ಮಾಡುವುದು. ಅದು ಆತ್ಮಕ್ಕೆ. ಈ ರೀತಿ ನಾವು 8 ಲೇಬರ್ ಆಕ್ಟ್ ಕೂಡ ಹೇಳುದು 8 ಗಂಟೆ ನಾವು ಕೆಲಸ ಮಾಡ್ಬೇಕು. ಈಗ ಹೇಗೆ ಅಂದ್ರೆ, ಕೆಲವರು 18 ಗಂಟೆ ಕೆಲಸ ಮಾಡ್ತಾರೆ. ಆದ್ರೆ ಶಾಸ್ತ್ರದಲ್ಲಿ ಹೇಗೆ ಉಂಟಂದ್ರೆ, ನೀವು 8 ಗಂಟೆ ಕೆಲಸ ಮಾಡಿ, 18 ಗಂಟೆ ಕೆಲಸ ಮಾಡಿ, ನಿಮಗೆ ಎಷ್ಟು ಸಿಗಬೇಕು ಅಷ್ಟೇ ಸಿಗುವುದು. ಯಾಕಂದ್ರೆ ಒಬ್ಬ 8 ಗಂಟೆ ಕೆಲಸ ಮಾಡಿದ್ದಾನೆ, ಅವನಿಗೆ 1 ಕೋಟಿ ಸಿಕ್ತು. ಇನ್ನೊಬ್ಬ 18 ಗಂಟೆ ಕೆಲಸ ಮಾಡಿದ, ಅವನಿಗೆ 1,000 ಸಿಕ್ತು. ಅದೇ ಹೇಗೆ ಅಂದ್ರೆ, ನಾಳೆದು ಚೆಕ್ ರೆಡಿ ಇರ್ತದೆ, ಕೃಷ್ಣ ಆ ದಿವಸ ಸೈನ್ ಹಾಕೋದು ಅಷ್ಟೇ. ಕೃಷ್ಣ ನಿಮ್ಗೆ ಎಷ್ಟು ಕೊಡ್ಬೇಕು ಅಷ್ಟೇ ಕೊಡುದು, ಅದಕ್ಕಿಂತ ಕಡಿಮೆ ಕೊಡುವುದಿಲ್ಲ, ಜಾಸ್ತಿ ಕೊಡುವುದು. ಆದ್ರೆ ಅದರ ಅರ್ಥ ಕೆಲಸ ಮಾಡದೇ ಇರುವುದಲ್ಲ,
ಕೆಲಸ ಮಾಡಲೇಬೇಕು, ಇದು ಶಾಸ್ತ್ರ ಹೇಳ್ತದೆ. ಮತ್ತೆ ನೆಕ್ಸ್ಟ್ ಯಜ್ಞ. ಕರ್ತವ್ಯಗಳಂತಂದ್ರೆ ಯಜ್ಞ. ಯಜ್ಞ ಅಂದ್ರೆ ಸಂಕೀರ್ತನ ಯಜ್ಞ. ನೋಡಿ, ಬೇರೆ ಬೇರೆ ಯುಗಕ್ಕೆ ಬೇರೆ ಬೇರೆ ಯಜ್ಞ ಉಂಟು. ಈ ಸತ್ಯಯುಗಕ್ಕೆ ಧ್ಯಾನ. ವಾಲ್ಮೀಕಿ ಮಹರ್ಷಿ 60,000 ವರ್ಷ ಧ್ಯಾನ ಮಾಡಿ ಮತ್ತೆ ಅವರಿಗೆ ದೇವರು ಒಲಿದ್ರು. ತ್ರೇತಾಯುಗಕ್ಕೆ ಯಾಗ, ರಾಮನ ಟೈಮಲ್ಲಿ ಯಾಗ. ದ್ವಾಪರ ಯುಗಕ್ಕೆ ಅರ್ಚನಾ. ಅರ್ಚನಾ ಅಂದ್ರೆ ವಿಗ್ರಹ ಆರಾಧನೆ. ಕಲಿಯುಗಕ್ಕೆ ನಾಮ ಸಂಕೀರ್ತನ. ಹಾಗಾಗಿ ಕಲಿಯುಗದ ಯಜ್ಞ ನಾಮ ಸಂಕೀರ್ತನ. ಇದಕ್ಕೆ ನಾನು ನಿಮ್ಗೆ ಒಂದು ಉದಾಹರಣೆ ಕೊಡ್ತೇನೆ. ತಿರುಪತಿಯಲ್ಲಿ ಇದೆಷ್ಟೋ ವರ್ಷದ ಹಿಂದೆ, 20-25 ವರ್ಷ ಹಿಂದೆನಾ, ಒಂದು ಟೈಮಲ್ಲಿ ಮಳೆ ಬರಲಿಲ್ಲ. ಮಳೆ ಬರೋದಕ್ಕೆ ಎಂತ ಆಯ್ತಂದ್ರೆ, ಅವರು ಬೇರೆ ಬೇರೆ ಯಜ್ಞ ಮಾಡಿದ್ರು, ಬೇರೆ ಬೇರೆ ಕಡೆ ಎಲ್ಲರನ್ನು ಕರೆದ್ರು, ಅದು ಕೂಡ ಮಳೆ ಬರಲಿಲ್ಲ. ಬೇರೆ ಬೇರೆ ರೀತಿ ಯಜ್ಞ ಮಾಡಿದ್ರು. ಲಾಸ್ಟ್ಗೆ ನಮ್ಮ ಇಸ್ಕಾನ್ ಅವರಿಗೆ ಅಪ್ರೋಚ್ ಆದ್ರು. ನಮ್ಮ ಇಸ್ಕಾನ್ ಅವರಿಗೆ ಅಪ್ರೋಚ್ ಆಗಿ ನಾವು ಇಸ್ಕಾನ್ ಅವ್ರು ಹೇಳಿದೆವು, ಎಸ್ ನಾವು ಸಂಕೀರ್ತನ ಯಜ್ಞ ಮಾಡ್ತೇವೆ ಅಂತ, ಕಲಿಯುಗಕ್ಕೆ ಸಂಕೀರ್ತನ ಯಜ್ಞ ಅಂತ. ಹಾಗಾಗಿ ನಾವು ಪ್ರದಕ್ಷಿಣೆ ಮಾಡ್ತಾ ಮಾಡ್ತಾ ಆ ತಿರುಪತಿಗೆ ಸಂಕೀರ್ತನ ಯಜ್ಞ ಮಾಡಿದೆವು. ಎಂಡ್ ಆಗುವಾಗ, ಒಂದು ಪ್ರದಕ್ಷಿಣೆ ಎಂಡ್ ಆಗುವಾಗ ಇಮಿಡಿಯೇಟ್ ಮಳೆ ಬಂತು. ಹಾಗಾಗಿ ಅವರಿಗೆ ಎಷ್ಟು ಖುಷಿ ಆಯ್ತಂದ್ರೆ, ತಿರುಪತಿ ದೇವಸ್ಥಾನ ಬೋರ್ಡ್ ಈಗ ಕೂಡ ನಮ್ದಲ್ಲಿ ಮೇಲೆ ನಮ್ಗೆ ಆ ಜಾಗ ಕೊಟ್ಟಿದ್ದಾರೆ ಬುಕ್ ಸೇಲ್ ಮಾಡ್ಲಿಕ್ಕೆ, ಸ್ಟಾಲ್. ಮತ್ತೆ ನಮ್ಗೆ ಕೆಳಗೆ ಒಂದು ಆ ದೇವಸ್ಥಾನ ಇರುವ ನಮ್ದು ಇಸ್ಕಾನ್ ಜಾಗ ಕೂಡ ಅವರೇ ಕೊಟ್ಟದ್ದು. ಹಾಗಾಗಿ ಆ ಸಂಕೀರ್ತನ ಯಜ್ಞದಲ್ಲಿ ಕಲಿಯುಗದಲ್ಲಿ ನಿಮಗೆ ಎಲ್ಲವೂ ಸಿಗ್ತದೆ. ಮತ್ತೆ ಈ ಯಜ್ಞ ಮಾಡಿದ್ರೆ ಎಂತ ಆಗ್ತದೆ, ಮಳೆ ಬರ್ತದೆ. ಅದೇ ನಿಮ್ಗೆ ಹೇಳಿದೆ, ಆ ಮಳೆ ಇರಲಿಲ್ಲ, ಅದಕ್ಕೆ ಮಳೆ. ಈ ಸಂಕೀರ್ತನ ಯಜ್ಞ ಮಾಡಿದ್ರೆ ಇಮಿಡಿಯೇಟ್ ಮಳೆ ಬರ್ತದೆ. ಮಳೆಯಿಂದ ಎಂತಾಗ್ತದೆ, ಧಾನ್ಯ. ಧಾನ್ಯದಿಂದ ನಾವು ಆ ಕೃಷ್ಣನಿಗೆ ಪ್ರಸಾದವನ್ನು ತಯಾರು ಮಾಡಿ ವಾಪಸ್ ಕೃಷ್ಣನಿಗೆ ಕೊಡುದು. ಹಾಗಾಗಿ ಕೃಷ್ಣನಿಂದ ಎಲ್ಲವೂ ಬರುವುದು, ವಾಪಸ್ ಕೃಷ್ಣನಿಗೆ ಕೊಡುವುದು. ಇದು ಯಜ್ಞದ ಚಕ್ರ. ನೋಡಿ, ಇದು ಶ್ರೀಮದ್ ಭಾಗವತಮಲ್ಲಿ 11ನೇ ಸ್ಕಂದ 5ನೇ ಅಧ್ಯಾಯ 32ನೇ ಶ್ಲೋಕ. ಯಜ್ಞ ಸಂಕೀರ್ಪ್ರಾಯ ಯಜಂತಿ ಸುಮೇಧಶ. ಅಂದ್ರೆ ಕಲಿಯುಗದಲ್ಲಿ ಸುಮೇಧಶ ಅಂದ್ರೆ ಬುದ್ಧಿವಂತರು ಈ ಸಂಕೀರ್ತನ ಯಜ್ಞವನ್ನು ಕೈಗೊಳ್ಳುತ್ತಾರೆ. ಈ ಶ್ಲೋಕ ಹೇಳ್ತಾ ಉಂಟು. ಮತ್ತೆ ಇಲ್ಲಿ ಬರುವಂತದ್ದು ಇದು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಈ ಸಂಕೀರ್ತನ ಮಾಡುವಾಗ ಫಸ್ಟ್ಗೆ ಇದನ್ನು ಹೇಳಿ ಮತ್ತೆ ನಾವು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಹೇಳಲಿಕ್ಕೆ ಫಸ್ಟ್ಗೆ ಇದನ್ನು ಹೇಳಬೇಕು. ಇಲ್ಲಿ ಬರುವಂತದ್ದು ಶ್ರೀಕೃಷ್ಣ ಚೈತನ್ಯ. ಇವರು ಚೈತನ್ಯ ಮಹಾಪ್ರಭು, ಇವರು ಕೃಷ್ಣ. 500 ವರ್ಷ ಹಿಂದೆ ಅವರು ಬಂದಿದ್ದಾರೆ. ಮತ್ತೆ ಇದು ಬ್ಲೂ ಕಲರ್ ಇದು ನಿತ್ಯಾನಂದ ಪ್ರಭು. ನಿತ್ಯಾನಂದ ಪ್ರಭು ಅಂದ್ರೆ ಬಲರಾಮ್. ಮತ್ತೆ ಇದು ನಿತ್ಯಾನಂದ ಪ್ರಭು ಹತ್ತಿರ ಇರುವಂತದ್ದು ಗಡ್ಡದು, ಇದು ಅದ್ವೈತ ಪ್ರಭು. ಅದ್ವೈತ ಅಂದ್ರೆ ಶಿವ. ಮತ್ತೆ ಇದು ಚೈತನ್ಯ ಮಹಾಪ್ರಭು ಈ ಸೈಡ್ ಇರುವಂತದ್ದು ಗದಾಧರ್. ಗದಾಧರ್ ಅಂದ್ರೆ ರಾಧಾರಾಣಿ. ಮತ್ತೆ ಇದು ವೈಟ್ ಕಲರ್ ಇದು ವಾಸಾದಿ ಪ್ರಭು ಅಂದ್ರೆ ಶ್ರೀ ವಾಸಾದಿ ಅಂದ್ರೆ ನಾರದ ಮುನಿ. ಹಾಗಾಗಿ ನಾವು ಇವರಿಗೆ ನಮನೆಯನ್ನು ಸಲ್ಲಿಸ್ತಾ ಮತ್ತೆ ನಾವು ಕೀರ್ತನೆಯನ್ನು ಸ್ಟಾರ್ಟ್ ಮಾಡುದು. ಕೀರ್ತನೆ ಅಂದ್ರೆ ಇಬ್ಬರು ಬೇಕು, ಜಪ ಅಂದ್ರೆ ಒಬ್ಬನೇ. ಇದು ಜಪ. ಜಪ ಅಂದ್ರೆ ಇಲ್ಲಿ ನೋಡಿ, ಈ ಭಗವದ್ಗೀತೆಯಲ್ಲಿ 10ನೇ ಶ್ಲೋಕದ್ದು 25ನೇ ಶ್ಲೋಕ, 10ನೇ ಅಧ್ಯಾಯದ್ದು 25ನೇ ಶ್ಲೋಕದಲ್ಲಿ ಕೃಷ್ಣ ಹೇಳಿದಾನೆ, ಯಜ್ಞೇನ ಜಪೋ ಯಜ್ಞೋ ಅಸ್ಮಿ. ಯಜ್ಞದಲ್ಲಿ ನಾನು ಜಪಯಜ್ಞ, ಕೃಷ್ಣನ ಹೇಳಿದ್ದಾನೆ. ಹಾಗಾಗಿ ಇಲ್ಲಿ ಕೂಡ ನಾವು ಜಪ ಮಾಡುವ ಮುಂಚೆ ಫಸ್ಟ್ಗೆ ನಾವು ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವನ್ನು ಫಸ್ಟ್ಗೆ ಹೇಳಿ ಮತ್ತೆ ನಾವು ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ನಾವು ಕೇಳುವಷ್ಟು ಜೋರಾಗಿ ನಾವು ಜಪವನ್ನು ಮಾಡಬೇಕು. ಎಸ್. ಯಜ್ಞಾಶಿಷ್ಟಾಶಿನಾ ಸಂತೋ ಮುಚ್ಯಂತೆ ಸರ್ವ ಕಿಲ್ಬಿಷಿ ಭುಂಜತೆ ತು ಅಗಾಂ ಪಾಪಂ ಏ ಪಚ್ಚಂತಿ ಆತ್ಮ ಕಾರಣಾತ್. ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದರೆ ಅವರು ಯಜ್ಞದ ಶೇಷವನ್ನು ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕ್ಕೋಸ್ಕರ ಪಾಕ ಮಾಡಿಕೊಳ್ಳುವರು ಖಂಡಿತವಾಗಿಯೂ ಪಾಪವನ್ನು ಊಟ ಮಾಡುತ್ತಾರೆ. ನೋಡಿ, ನಮ್ಮ ಆಚಾರ್ಯ ಇದಕ್ಕೆ ಹೇಳ್ತಾರೆ. ತುಂಬಾ ನಾನು ಹೇಳಿದೆ ಸೋಕಾಲ್ಡ್ ಆಧ್ಯಾತ್ಮಿಕ ಸಂಸ್ಥೆಗಳುಂಟು, ಅವರೆಲ್ಲ ಹೇಳುವುದು
ನಾವು ವೆಜಿಟೇರಿಯನ್, ನಾವು ಸಸ್ಯಾಹಾರಿಗಳು. ಅವರ ಇದರಲ್ಲೆಲ್ಲ ಉಂಟು, ಯಾವುದು ಪ್ರೊಫೈಲ್ ಅಲ್ಲೆಲ್ಲ ಅವ್ರು ಹಾಕ್ತಾರೆ, ಐ ಆಮ್ ವೆಜಿಟೇರಿಯನ್, ನಾನು ಸಸ್ಯಾಹಾರಿ ಅಂತ. ಆಚಾರ್ಯ ಹೇಳ್ತಾರೆ ಇದರಲ್ಲಿ ಏನು ದೊಡ್ಡದೇನಿಲ್ಲ. ಆನೆ ಕೂಡ ಸಸ್ಯಾಹಾರಿ, ಮಂಗ ಕೂಡ ಸಸ್ಯಾಹಾರಿ, ಅದರಲ್ಲಿ ಏನು ದೊಡ್ಡದೇನಿಲ್ಲ. ಆದ್ರೆ ಮತ್ತೆ ಅವ್ರು ಹೇಳ್ತಾರೆ ಎಸ್ ಓಕೆ, ನೀನು ಆ ಮಾಂಸಾಹಾರಿಗಿಂತ ಆಗ್ಬಹುದು, ಅಂದ್ರೆ ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್, ಅವನಿಗಿಂತ ನೀನು ಆಗ್ಬಹುದು. ನಿನಗೆ ಏನು ತಿನ್ಬೇಕಂತ ಗೊತ್ತುಂಟು, ಆದ್ರೆ ನಿನಗೆ ಹೇಗೆ ತಿನ್ಬೇಕಂತ ಗೊತ್ತಿಲ್ಲ. ಫಸ್ಟಿಗೆ ಏನು ತಿನ್ಬೇಕು, ಸಸ್ಯಾಹಾರಿ ತಿನ್ಬೇಕಂತ ಗೊತ್ತುಂಟು, ಆದ್ರೆ ಹೇಗೆ ತಿನ್ಬೇಕಂತ ಗೊತ್ತಿಲ್ಲ. ಈ ಶ್ಲೋಕ ಎಂತ ಹೇಳ್ತಾರೆ ಅಂದ್ರೆ, ಭಗವಂತನ ಭಕ್ತರು ಎಲ್ಲಾ ಬಗೆಯ ಪಾಪಗಳಿಂದ ಬಿಡುಗಡೆ ಹೊಂದುತ್ತಾರೆ, ಏಕೆಂದ್ರೆ ಅವರು ಯಜ್ಞಶೇಷನ ಊಟ ಮಾಡುತ್ತಾರೆ. ವೈಯಕ್ತಿಕ ಸಂತೋಷಕರ ಪಾಕ ಮಾಡಿಕೊಳ್ಳುವವರು ಖಂಡಿತವಾಗಿ ಪಾಪವನ್ನೇ ಊಟ ಮಾಡ್ತಾರೆ. ಎಂತಂದ್ರೆ ನೋಡಿ, ನೀವೆಲ್ಲರೂ ಮನೆಯಲ್ಲಿ ಅಡಿಗೆ ಮಾಡ್ತೀರಿ, ಅಡಿಗೆ ಮಾಡುವಾಗ ಈರುಳ್ಳಿ ಬೆಳ್ಳುಳ್ಳಿ ಹಾಕಬೇಡಿ, ಮತ್ತೆ ಶುಚಿತ್ವದಲ್ಲಿ ಅಡಿಗೆ ಮಾಡಿ. ಈಗ ಎಂತಾಗಿದೆ ಅಂದ್ರೆ, ಜನರೆಲ್ಲ ಹೇಳುವುದು ಟಾಯ್ಲೆಟ್ ಎದ್ದೇಳಿದ ಮೇಲೆ ಬ್ರಷ್ ಮಾಡ್ತಾರೆ, ಟಾಯ್ಲೆಟ್ ಮಾಡ್ತಾರೆ, ಮತ್ತೆ ಅಡಿಗೆ ಮಾಡೋದು. ಇದು ಸರಿಯಲ್ಲ. ನಾವು ಶುಚಿತ್ವದಲ್ಲಿ ಅಡಿಗೆ ಮಾಡಬೇಕು. ಶುಚಿತ್ವ ಅಡಿಗೆ ಮಾಡುವಾಗ ಎಂತಂದ್ರೆ ಟೇಸ್ಟ್ ನೋಡಬಾರ್ದು. ಕೃಷ್ಣನಿಗೆ ಹೇಗೂ ನೀವು ಈಗ ನೀವು 8 ಗಂಟೆಗೆ ತಿನ್ನೋದಾದ್ರೆ 7:50ಗೆ 5 ನಿಮಿಷ ಕೃಷ್ಣನಿಗೆ ಕೊಡಿ, ಅದಕ್ಕೆ ಒಂದು ತುಳಸಿ ಇದಾಕಿ ಕೊಡಿ, ಕೃಷ್ಣ ಸ್ವೀಕರಿಸ್ತಾನೆ. ಈ ರೀತಿ ನೀವು ಆ ಕೃಷ್ಣ ಪ್ರಸಾದ ಎಂತಾಗ್ತದೆ ಕೃಷ್ಣನಿಗೆ. ಆ ಭಾಗವತ ಇದು ಬ್ರಹ್ಮ ಸಂಹಿತದಲ್ಲಿ ಶ್ಲೋಕದಲ್ಲಿ ಬ್ರಹ್ಮ ಹೇಳ್ತಾನೆ, ಅಂಗಾನಿಯಸ್ಯ ಸಕಲೇಂದ್ರ ವೃತ್ತಿಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ನಮ್ಗೆ ಹೇಗೆ ಅಂದ್ರೆ ಬಾಯಲ್ಲಿ ಮಾತ್ರ ತಿನ್ಲಿಕ್ಕೆ ಆಗುದು, ಕೃಷ್ಣನಿಗೆ ಆಗ ಇಲ್ಲ. ಕೃಷ್ಣನಿಗೆ ಎಲ್ಲಾ ಅಂಗದಲ್ಲಿ ತಿನ್ಬಹುದು. ಕೃಷ್ಣನಿಗೆ ನೋಡಿದ್ರೆ ತಿಂದಾಗೆ, ಕೃಷ್ಣನಿಗೆ ಕೃಷ್ಣನ ಕೂದಲಿಂದ ತಿನ್ಬಹುದು, ಈ ರೀತಿ. ಹಾಗಾಗಿ ಕೃಷ್ಣ ಅದನ್ನು ಸ್ವೀಕಾರ ಮಾಡ್ತಾನೆ. ಕೃಷ್ಣ ಭಾವಗ್ರಹಿ ಜನಾರ್ದನ, ನೀವು ಭಾವದಿಂದ ಕೊಟ್ರೆ ಕೃಷ್ಣ ಸ್ವೀಕಾರ ಮಾಡ್ತಾನೆ. ಈ ರೀತಿ ನೀವು ಕೃಷ್ಣ ಪ್ರಸಾದ ತಿಂದ್ರೆ ನಿಮ್ಮ ಪ್ರಜ್ಞೆಯು ಕೃಷ್ಣ ಪ್ರಜ್ಞೆ ಆಗ್ತದೆ. ಆಚಾರ್ಯ ಹೇಳ್ತಾರೆ, ಮೇನ್ ಆಗಿ ದ ಫುಡ್ ವಾಟ್ ಯು ಈಟ್ ವಾಟ್ ಯು ಆರ್. ನೀವು ಎಂತ ಆಹಾರವನ್ನು ತಿಂತೀರಿ ಅದು ನಿಮ್ಮ ಪ್ರಜ್ಞೆ ಆಗ್ತದಂತೆ. ಈಗ ನೋಡಿ, ಇದಕ್ಕೆ ನಾನು ಒಂದು ಉದಾಹರಣೆ ಕೊಡ್ತೇನೆ. ನಮ್ಮ ಈ ಮಂಗಳೂರಲ್ಲಿ ಒಂದು ದೊಡ್ಡ ಹೋಟೆಲ್ ಉಂಟು, ಓಷನ್ ಪರ್ಲ್ ಅಂತ. ತುಂಬಾ ಅಂದ್ರೆ ಒಂದು ಫೇಮಸ್ ಇರುವಂತ ಹೋಟೆಲ್. ಜನರೆಲ್ಲ ಅಲ್ಲಿ ಹೋಗ್ತಾರೆ, ಹೋಗಿ ಎಂತ ಊಟ ಎಂತ ಊಟ ಅಂತ ಅದನ್ನು ಹೊಗಳ್ತಾರೆ, ಕೊಂಡೋಡ್ತಾರೆ. ಆದ್ರೆ ಕೃಷ್ಣ ಪ್ರಸಾದ್ ಎದುರು ಅದು ಏನಿಲ್ಲ ಅಲ್ಲಿ. ಯಾಕೆಂದ್ರೆ ಇದು ನನಗೆ ಸ್ವಲ್ಪ ಗೊತ್ತುಂಟು, ಯಾಕೆಂದ್ರೆ ನಾನು ಕೂಡ ಮಂಗಳೂರಿನವ. ಅಲ್ಲಿ ಒಬ್ಬ ಕುಕ್ ಇದ್ದಾನೆ, ಕುಕ್ಕಿಗೆ ಒಂದು 60,000 ತನಕ ಅವನಿಗೆ ಸ್ಯಾಲ್ರಿ ಉಂಟು. ಅಂದ್ರೆ ದೊಡ್ಡ ಕುಕ್, ಬಾಂಬೆಯಿಂದ ಬಂದವ. ಆದ್ರೆ ಅವ ಕುಕ್, ಅಲ್ಲಿದು ಮೇನ್ ಕುಕ್, ಅವ್ರು ರಾತ್ರಿ ಹೊತ್ತು ಯಾವಾಗಲೂ ಅಲ್ಲಿ ಓಷನ್ ಪರ್ಲ್ ಹತ್ತಿರ ಬಾರ್ ಅಂಡ್ ರೆಸ್ಟೋರೆಂಟ್ ಅಲ್ಲಿ ಇರ್ತಾನೆ. ನೀವೊಂದು ಭಾವಿಸಿ, ಅವ ಕುಡ್ದು ಬೆಳಿಗ್ಗೆ ಸ್ನಾನ ಕೂಡ ಮಾಡುವುದಿಲ್ಲ, ಅವ ಅಡಿಗೆ ಮಾಡ್ತಾನೆ. ಹೇಗೆ ಇರ್ಬೋದು ಅವನ ಪ್ರಜ್ಞೆ? ಮತ್ತೆ ಅದೇ ಊಟವನ್ನು ನಾವು ತಿಂತೀರಿ, ಮತ್ತೆ ನೀವು ಹೇಳ್ತೀರಿ ಎಸ್ ಎಂತ ಒಳ್ಳೆ ಊಟ ಒಳ್ಳೆ ಊಟ ಅಂತ. ಇದು ನೀವು ನಿಜವಾಗಿ ಪಾಪವನ್ನೇ ಊಟ ಮಾಡ್ತೀರಿ. ಅದು ಜನರಿಗೆ ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಗೊತ್ತಿಲ್ಲ. ಹಾಗಾಗಿ ನಾವು ಹೇಳುದು ಎಂತಂದ್ರೆ, ಯಾವಾಗಲೂ ನೀವು ದೊಡ್ಡ ದೊಡ್ಡ ಹೋಟೆಲ್ಗೆ ಹೋಗ್ತೀರಿ, ಅಲ್ಲಿ ಒಬ್ಬ ಅಡಿಗೆ ಮಾಡುವವನು ನೋಡಿ ಅವ ಹೇಗಿದ್ದಾನೆ. ಫಸ್ಟ್ ಆಫ್ ಆಲ್ ಅವ ಶುಚಿತ್ವದಲ್ಲಿ ಇಲ್ಲ, ಸರಿಯಾಗಿ ಸ್ನಾನ ಮಾಡಿ ಅಡಿಗೆ ಮಾಡುವುದಿಲ್ಲ. ಮತ್ತೆ ಎಂತಂದ್ರೆ ಅವನ ಪ್ರಜ್ಞೆಯು ಪೂರ್ತಿ ಬೇಡದಿರ್ತದೆ. ಹಾಗಾಗಿ ಯಾವಾಗ ನೀವು ಆ ಪ್ರಜ್ಞೆವ ಅಡಿಗೆ ಮಾಡ್ತಾನೆ. ಈಗ ನೋಡಿ, ನಾವು ನಮ್ಮ ಇಸ್ಕಾನ್ ಅಲ್ಲಿ ರೂಲ್ಸ್ ಉಂಟು, ಯಾರು 16 ಸುತ್ತು ಜಪ ಮಾಡ್ತಾರೆ ಅವರಿಗೆ ಮಾತ್ರ ಅಡಿಗೆ ಮಾಡ್ಲಿಕ್ಕೆ, ಉಳಿದವರಿಗೆ ಅಡಿಗೆ ಮಾಡ್ಲಿಕ್ಕೆ ಇಲ್ಲ. ಹಾಗಾಗಿ ಅವನ ಪ್ರಜ್ಞೆ ಕೂಡ ಕೃಷ್ಣ ಪ್ರಜ್ಞೆ ಇರ್ತದೆ. ಹಾಗಾಗಿ ಅದು ಕೃಷ್ಣ ಪ್ರಜ್ಞೆ ಆಗ್ತದೆ. ಈಗ ಎಂತ ಆಗ್ತದೆ, ನಮ್ಮ ಪ್ರಜ್ಞೆ ಸರಿ ಇರುವುದಿಲ್ಲ, ಹಾಗಾಗಿ ನಮ್ಮ ಊಟ ಕೂಡ ಅದು ಆಹಾರಕ್ಕೆ ಅದು ಬರ್ತದೆ. ಹಾಗಾಗಿ ಇದು ಮೇನ್. ಎಲ್ಲರ ಹತ್ರ ನಂದು ಕಳಕಳಿ ವಿನಂತಿ, ನೀವು ಮನೆಯಲ್ಲಿ ಇದನ್ನು ಪ್ರಾರಂಭ ಮಾಡ್ಲಿಕ್ಕೆ ನೋಡಿ. ಮತ್ತೆ ಇದರಲ್ಲಿ ರಿಸಲ್ಟ್ ಬರ್ತದೆ ನಿಮ್ಗೆ, ಇಮಿಡಿಯೇಟ್ ಆಗಿ ನಿಮ್ಗೆ ಆ ಒಂದು ರಿಸಲ್ಟ್ ಬಂದೇ ಬರ್ತದೆ. ಎಸ್, ಎಸ್. ನೋಡಿ, ಇಲ್ಲಿ ನಮ್ಮ ಆಚಾರ್ಯರು 5 ವಿಷಯ ಉಂಟು: ಅನ್ನಮಯ ಕೋಶ, ಪ್ರಾಣಮಯ ಕೋಶ, ಮನೋಮಯ ಕೋಶ, ಜ್ಞಾನಮಯ ಕೋಶ, ವಿಜ್ಞಾನಮಯ ಕೋಶ. ಇಲ್ಲಿ 5 ವೇದಿಕೆ ಉಂಟು. ಈ 5 ವೇದಿಕೆ ಬಗ್ಗೆ ಸ್ವಲ್ಪ ನಾವು ತಿಳಿಯುವ. ಫಸ್ಟ್ ಇದು
ದೈಹಿಕ ವೇದಿಕೆ, ಅನ್ನಮಯ ಕೋಶ. ಇದಕ್ಕೆ ಆಚಾರ್ಯ ಹೇಳ್ತಾರೆ ಇದು ತಮೋಗುಣ. ತಮೋಗುಣ ಅಂದ್ರೆ ನೋಡಿ, ಈ ಪ್ರಾಣಿಗಳಿಗೆ ಒಂದು ಊಟ ಸಿಕ್ಕಿದ್ರೆ ಸಾಕು, ಅದು ಎಲ್ಲಿ ಕೂಡ ಮಲಗ್ತದೆ, ಎಲ್ಲಿ ಕೂಡ ಇರ್ತದೆ, ಅದಕ್ಕೆ ಬೇರೆ ಯಾವುದು ಟೆನ್ಷನ್ ಇಲ್ಲ. ಒಂದು ಸರಿಯಾದ ಟೈಮಿಗೆ ಅದಕ್ಕೆ ತಿನ್ಲಿಕ್ಕೆ ಬೇಕು. ಹಾಗಾಗಿ ಈ ಅನ್ನಮಯ ಕೋಶ ಜನರು ತುಂಬಾ, ಕಲಿಯುಗದಲ್ಲಿ ತುಂಬಾ ಜನರು ಆ ದೇಹದ ಭಾವನೆಯಲ್ಲಿದ್ದಾರೆ. ಮತ್ತೆ ಅವರಿಗೆ ಒಂದು ಅನ್ನ ಸಿಕ್ಕಿದ್ರೆ ಸಾಕು, ತಿನ್ಲಿಕ್ಕೆ ಒಂದು ಸಿಕ್ಕಿದ್ರೆ ಮತ್ತೆ ಎಲ್ಲಿ ಬೇಕಾದ್ರೂ ಮಲಗ್ತಾರೆ, ಎಲ್ಲಿ ಎಂತ ಬೇಕಿದ್ರೆ ಇರ್ತಾರೆ. ಹಾಗಾಗಿ ಇದು ಫಸ್ಟ್ ಇದು ಅನ್ನಮಯ ಕೋಶ. ಮತ್ತೆ ಸೆಕೆಂಡ್ ಇದು ಪ್ರಾಣಮಯ ಕೋಶ, ಇಂದ್ರಿಯ ವೇದಿಕೆ. ಇದು ಹೇಗೆ ಅಂದ್ರೆ, ಅವ ಅನ್ನಮಯ ಕೋಶಕ್ಕಿಂತ ಸ್ವಲ್ಪ ಆಗ್ಬಹುದು. ಎಂತಂದ್ರೆ ಒಂದು ಒಳ್ಳೆ ವಿದ್ಯೆ ಅವನಿಗೆ ಇರ್ತದೆ, ಮತ್ತೆ ಒಂದು ಒಳ್ಳೆ ಕೆಲಸ ಇರ್ತದೆ. ಕೆಲಸ ಆದ್ಮೇಲೆ ಒಂದು ಒಳ್ಳೆ ಮನೆ ಕಟ್ತಾನೆ, ಮನೆ ಕಟ್ಟಿ ಫ್ಯಾಮಿಲಿಯನ್ನು ಒಳ್ಳೇದಾಗಿ ನೋಡ್ತಾನೆ. ಇದಕ್ಕೆ ಸೆಕೆಂಡ್ ವೇದಿಕೆ, ಇದಕ್ಕೆ ಇಂದ್ರಿಯ ವೇದಿಕೆ. ಇದಕ್ಕೆ ಮತ್ತೆ ಕಲಿಯುಗದಲ್ಲಿ ಎಂತಂದ್ರೆ, ಈ ಸೆಕೆಂಡ್ ಸ್ಟೇಜ್ ಬಂದ್ರೆ ಎಲ್ಲರೂ ಚಪ್ಪಾಳೆ ತಟ್ತಾರೆ. ಎಸ್, ಅವು ಆಗ್ಬಹುದು, ಒಳ್ಳೆ ಕಲ್ತಿದ್ದಾನೆ, ಒಳ್ಳೆ ಕೆಲಸದಲ್ಲಿದ್ದಾನೆ, ಮತ್ತೆ ಒಳ್ಳೆ ಮನೆ ಕಟ್ಟಿದ, ಮತ್ತೆ ಒಳ್ಳೆ ಒಂದು ಫ್ಯಾಮಿಲಿಯನ್ನು ಒಳ್ಳೆದಿದ್ದು ನೋಡ್ತಾ ಇದ್ದಾನೆ. ಇದು ಆಕ್ಚುಲಿ ಸೆಕೆಂಡ್ ಇದು ವೇದಿಕೆ. ಪ್ರಾಣಮಯ ಕೋಶ. ಪ್ರಾಣಮಯ ಕೋಶ ಅಂದ್ರೆ ಅವನ ಪ್ರಾಣವನ್ನು ಕಾಪಾಡುದು, ಮತ್ತೆ ಅವನ ಕುಟುಂಬದ ಪ್ರಾಣವನ್ನು ಕಾಪಾಡುದು. ಇದಕ್ಕೆ ಪ್ರಾಣಮಯ ಕೋಶ. ನೆಕ್ಸ್ಟ್ ಬರುವಂತದ್ದು ಮನೋಮಯ ಕೋಶ. ಮನೋಮಯ ಕೋಶ ಅಂದ್ರೆ ನೋಡಿ, ಪ್ರಾಣಮಯ ಕೋಶಕ್ಕೆ ರಜೋಗುಣ ಅಂತ ಆಚಾರ್ಯ ಹೇಳಿದ್ದಾರೆ. ಫಸ್ಟ್ ತಮೋಗುಣ, ಯಾವುದು ಅನ್ನಮಯ ಕೋಶ ತಮೋಗುಣ, ಪ್ರಾಣಮಯ ಕೋಶ ರಜೋಗುಣ, ಮನೋಮಯ ಕೋಶ ಅಂದ್ರೆ ಸತ್ವಗುಣ. ಈ ಮನೋಮಯ ಕೋಶದಲ್ಲಿ ಆಚಾರ್ಯರು ಇದಕ್ಕೆ ಉದಾಹರಣೆ ಕವಿಗಳು, ವಿಜ್ಞಾನಿಗಳು, ಈ ರೀತಿ ಅವರು ಅಲ್ಲಿ ಉದಾಹರಣೆ ಕೊಡ್ತಾರೆ. ಎಂತಂದ್ರೆ ಅವ ತುಂಬಾ ಕಾಮ್ ಇರ್ತಾನೆ, ಮತ್ತೆ ಓದುವುದು, ಒಳ್ಳೆ ಈ ಅಂತ ಹೇಳುದು, ಭಜನೆ ಕೇಳುವುದು, ಈ ರೀತಿ ಎಲ್ಲ ಅವನಿಗೆ ಇಚ್ಛೆ ಇರ್ತದೆ, ಸತ್ವಗುಣದಲ್ಲಿ ಇರ್ತಾನೆ. ಮತ್ತೆ ನೆಕ್ಸ್ಟ್ ಇದು ಜ್ಞಾನಮಯ ಕೋಶ. ಇಲ್ಲಿ ಅವ ತಿಳಿತಾನೆ ಎಂತಂದ್ರೆ, ನಾನು ಯಾರು, ನಾನು ದೇಹ ಅಲ್ಲ, ನಾನು ಆತ್ಮ. ಮತ್ತೆ ಪರಮಾತ್ಮ ಯಾರು, ನನಗೆ ಮತ್ತೆ ಪರಮಾತ್ಮನಿಗೆ ಏನು ಕನೆಕ್ಷನ್, ಪ್ರಕೃತಿ ಎಂತ, ಇದೆಲ್ಲವ ತಿಳಿತಾನೆ. ಇದಕ್ಕೆ ಬೌದ್ಧಿಕ ವೇದಿಕೆ, ಜ್ಞಾನ ವೇದಿಕೆ, ಜ್ಞಾನಮಯ ಕೋಶ. ಮತ್ತೆ ಮೇಲೆ ಬರುವಂತದ್ದು ಆಧ್ಯಾತ್ಮಿಕ ವೇದಿಕೆ, ವಿಜ್ಞಾನಮಯ ಕೋಶ. ಇಲ್ಲಿ ಅವ ಜ್ಞಾನವನ್ನು ನೋಡಿ, ಯಾರಾದ್ರೂ ಇಲ್ಲಿ ಸೈನ್ಸ್ ಸ್ಟೂಡೆಂಟ್ ಇದ್ರೆ ನಿಮಗೆ ಗೊತ್ತಿರ್ಬೋದು, ಫಸ್ಟ್ಗೆ ನಮಗೆ ಒಂದು ಬೆಳಿಗ್ಗೆ ಥಿಯರಿ ಕ್ಲಾಸ್ ಇರ್ತದೆ, ಮತ್ತೆ ಮಧ್ಯಾಹ್ನ ಪ್ರಾಕ್ಟಿಕಲ್, ಲ್ಯಾಬ್ ಅಲ್ಲಿ ಪ್ರಾಕ್ಟಿಕಲ್ ಇರ್ತದೆ. ಜ್ಞಾನ ನೀವು ಗೊತ್ತಾದ ಮೇಲೆ ಅದನ್ನು ನೀವು ವಿಜ್ಞಾನದ ತರ ಕನ್ವರ್ಟ್ ಮಾಡಬೇಕು, ನಿಮ್ಮ ಜೀವನದಲ್ಲಿ ಅಳವಡಿಸಬೇಕು. ಅದಕ್ಕೆ ವಿಜ್ಞಾನ, ಇದು ಆಧ್ಯಾತ್ಮಿಕ ವೇದಿಕೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ಈ ಕೃಷ್ಣ ಪ್ರಜ್ಞೆಯ ಕೆಲಸ ಜನರನ್ನು 1 ಮತ್ತು 2 ವೇದಿಕೆಯಿಂದ ಈ ವೇದಿಕೆಗೆ ತರಲಿಕ್ಕೆ, 5ನೇ ವೇದಿಕೆಗೆ. ಹಾಗಾಗಿ ಆಚಾರ್ಯ ಹೇಳ್ತಾರೆ, ನಮ್ಮ ಟಾಸ್ಕ್ ದೊಡ್ಡ ಟಾಸ್ಕ್, ಇದನ್ನು ನಾವು ಫುಲ್ಫಿಲ್, ಈ ಟಾಸ್ಕ್ ಅನ್ನು ನಾವು ಮಾಡ್ಬೇಕಂತ ಆಚಾರ್ಯ ನಮ್ಗೆ ನಿರ್ದೇಶನ ನೀಡಿದ್ದಾರೆ. ಇಂದ್ರಿಯಾಣಿ ಪರಾಣಿ ಆಹುರ್ ಇಂದ್ರಿಯೇಭ್ಯ ಪರಮಂ ಮನ ಮನಸ್ತಸ್ತು ಪರಾ ಬುದ್ಧಿರ್ ಯೋ ಬುದ್ಧೇ ಪರತಸ್ತು ಸಹ. ಕ್ರಿಯಾಶಾಲಿಯಾದ ಇಂದ್ರಿಯಗಳು ಜಡವಸ್ತುಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಗಳಿಗಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಇನ್ನೂ ಬಹು ಶ್ರೇಷ್ಠ, ಮತ್ತು ಆತ್ಮನು ಬುದ್ಧಿಗಿಂತ ಬಹು ಶ್ರೇಷ್ಠನು. ನೋಡಿ, ಫಸ್ಟಿಗೆ ಆ ಇಂದ್ರಿಯ, ಕ್ರಿಯಾಶಾಲಿಯಾದ ಇಂದ್ರಿಯಗಳು, ನಮಗೆ ಆ ಇಂದ್ರಿಯ ಸುಖ ಎಂತಂದ್ರೆ ನೋಡಿ, ಪಂಚೇಂದ್ರಿಯಗಳು ಆಚಾರ್ಯ ಹೇಳ್ತಾರೆ, ಕಣ್ಣು, ಮೂಗು, ಕಿವಿ, ಬಾಯಿ, ಮತ್ತೆ ನಮ್ಮ ಚರ್ಮ. ಇದನ್ನು ಯಾವಾಗ ನಾವು 5 ದಿನಗಳು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ, ಆಗ ನಮ್ಗೆ ಯಾವುದೇ ತೊಂದರೆ ಇಲ್ಲ. ಈಗ ತೊಂದರೆ ಆಗುದು ಅಂತಂದ್ರೆ, ನಮ್ಮ ಆ ಇಂದ್ರಿಯ ಸುಖಕ್ಕೆ ನಾವು ಯಾವಾಗ ಇದು ಮಾಡ್ತೇವೆ, ಆಗ ಅದಕ್ಕೆ ತೊಂದರೆ ಇರುವಂತದ್ದು. ಹಾಗಾಗಿ ಈಗ ಇಲ್ಲಿ ಆಚಾರ್ಯ ಎಂತ ಹೇಳಿದ್ದಾರೆ ಅಂದ್ರೆ, ಇದಕ್ಕೆ ಆ ಕನ್ನಡಿಯ ಉದಾಹರಣೆ ಕೊಟ್ಟಿದ್ದಾರೆ. ಮೊದಲನೇ ಕನ್ನಡಿ ದೇಹದ ಕನ್ನಡಿ. ಈಗ ದೇಹದ ಕನ್ನಡಿಯಲ್ಲಿ ಧೂಳಿದ್ರೆ ನಮಗೆ ನೆಕ್ಸ್ಟ್ ಇದು ಕನ್ನಡಿ ಮನಸ್ಸು, ಆ ಕನ್ನಡಿ ನಮಗೆ ಕಾಣುವುದಿಲ್ಲ. ಯಾಕೆಂದ್ರೆ ದೇಹದ ಕನ್ನಡಿ ಧೂಳುಂಟು, ಆ ದೇಹದ ಕನ್ನಡಿ ಧೂಳು ತೆಗೆದ್ರೆ ನಮಗೆ ನೆಕ್ಸ್ಟ್ ಮನಸ್ಸು ಕಾಣ್ತದೆ. ಆ ಮನಸ್ಸಿದು ಧೂಳು ತೆಗೆದ್ರೆ ನೆಕ್ಸ್ಟ್ ನಮ್ಗೆ ಬುದ್ಧಿ ಕಾಣ್ತದೆ, ನೆಕ್ಸ್ಟ್ ಕನ್ನಡಿ ಕಾಣ್ತದೆ. ಆ ಬುದ್ಧಿದು ಧೂಳು ತೆಗೆದ್ರೆ ನೆಕ್ಸ್ಟ್ ನಮ್ಗೆ
ಆತ್ಮ ಕಾಣ್ತದೆ. ಆತ್ಮದ ಧೂಳು ತೆಗೆದ ತಕ್ಷಣ ನಮ್ಗೆ ಪರಮಾತ್ಮ ಕಾಣ್ತಾನೆ. ಹಾಗಾಗಿ ಇಲ್ಲಿ ಬರುವಂತದ್ದು ಎಂತಂದ್ರೆ, ಇಂದ್ರಿಯಗಳು ಜಡವಸ್ತುವಿಗಿಂತ ಶ್ರೇಷ್ಠ. ಯಾವುದು? ನಮ್ಮ ಜಡವಸ್ತು ಇದಕ್ಕಿಂತ ಇಂದ್ರಿಯ ಶ್ರೇಷ್ಠ. ನಾವು ಜಡವಸ್ತುವಿನ ಮೇಲೆ ಅದರ ಮೇಲೆ ಆಕರ್ಷಣೆ ಆಗಿದ್ದೇವೆ. ಮತ್ತೆ ಮನಸ್ಸು ಇಂದ್ರಿಯಕ್ಕಿಂತ ಶ್ರೇಷ್ಠ. ಒಂದಕ್ಕಿಂತ ಒಂದು. ಫಸ್ಟ್ ಇಂದ್ರಿಯಗಳು ಜಡವಸ್ತುಗಿಂತ ಶ್ರೇಷ್ಠ, ಮನಸ್ಸು ಇಂದ್ರಿಯಕ್ಕಿಂತ ಶ್ರೇಷ್ಠ, ಬುದ್ಧಿಯು ಮನಸ್ಸಿಗಿಂತ ಶ್ರೇಷ್ಠ, ಮತ್ತೆ ಆತ್ಮನು ಬುದ್ಧಿಗಿಂತ ಶ್ರೇಷ್ಠ. ಹಾಗಾಗಿ ಈ ರೀತಿ ಯಾವಾಗ ನಮ್ಮ ಮನಸ್ಸನ್ನು ಕೃಷ್ಣನಿಗೆ ನಾವು ಸಮರ್ಪಣೆ ಮಾಡ್ತೇವೆ ಇಂದ್ರಿಯಗಳನ್ನು, ಆಗ ನಮ್ಗೆ ಇದು ಯಾವುದು ಪ್ರಾಬ್ಲಮ್ ಇಲ್ಲ. ಆಗ ನಮ್ಮ ಬುದ್ಧಿ ಕೂಡ ಸರಿ ಇರ್ತದೆ, ಮನಸ್ಸು ಕೂಡ ಸರಿ ಇರ್ತದೆ, ಆತ್ಮ ಕೂಡ ನಿಜವಾದ ಪೊಸಿಷನ್ ಅಲ್ಲಿ ಜೀವೇರ ಸ್ವರೂಪೋಯ್ ನಿತ್ಯ ಕೃಷ್ಣ ದಾಸ್ ಈ ಪೊಸಿಷನ್ ಅಲ್ಲಿ ಇರ್ತದೆ. ನೋಡಿ, ಇದಕ್ಕೆ ಉದಾಹರಣೆ ಈ ಪಂಚೇಂದ್ರಿಯಗಳು 5 ಕುದುರೆ. ಈ ಇಂದ್ರಿಯಗಳು ಮತ್ತೆ ಇದು ಹಗ್ಗವು ಮನಸ್ಸು, ಮತ್ತೆ ಇದು ಸಾರಥಿ ಬುದ್ಧಿ, ಮತ್ತೆ ಇದು ಅಲ್ಲಿರುವ ಪ್ಯಾಸೆಂಜರ್ ಆತ್ಮ. ಹಾಗಾಗಿ ನಾವು ಯಾವಾಗ ಇಂದ್ರಿಯಗಳನ್ನು ಕೃಷ್ಣನಿಗೆ ಸಮರ್ಪಣೆ ಮಾಡ್ತೇವೆ ಆಗ ನಮ್ಮ ಮನಸ್ಸು ಕೂಡ ಹತೋಟಿಯಲ್ಲಿ ಇರ್ತದೆ, ಬುದ್ಧಿ ಕೂಡ ಸರಿ ಇರ್ತದೆ, ಆತ್ಮ ಕೂಡ ಅದರ ನಿಜವಾದ ಪೊಸಿಷನ್ ಅಲ್ಲಿ ಇರ್ತದೆ. ಎಸ್. ಯದಾ ಯದಾ ಆಚರತಿ ಶ್ರೇಷ್ಠ ತತ್ ಏವತರೋ ಜನ ಸ ಯತ್ ಪರಮಾನಂ ಕುರುತೆ ಲೋಕಸ್ತತ್ ಅನುವರ್ತತೆ. ಶ್ರೇಷ್ಠನಾದವನು ಹೇಗೆ ನಡೆದರೆ ಹಾಗೆ ಸಾಮಾನ್ಯ ಜನರು ಅನುಸರಿಸುತ್ತಾರೆ. ಮೇಲ್ಪಂಕ್ತಿಯಾದ ತನ್ನ ಕಾರ್ಯಗಳಿಂದ ಆತನು ಯಾವುದನ್ನು ಪ್ರಮಾಣವನ್ನಾಗಿ ಮಾಡುತ್ತಾನೋ ಅದನ್ನೇ ಲೋಕವು ಅನುಸರಿಸುತ್ತದೆ. ಇಲ್ಲಿ ಎಂತ ಹೇಳುದಂದ್ರೆ, ಕೃಷ್ಣ ಹೇಳುದು ಅರ್ಜುನನಿಗೆ. ಅರ್ಜುನ ಹೇಳ್ತಾನೆ, ನಾನು ಯುದ್ಧ ಮಾಡುವುದಿಲ್ಲ, ಯುದ್ಧವನ್ನು ಬಿಟ್ಟು ನಾನು ಕಾಡಿಗೆ ಹೋಗ್ತೇನೆ. ಕೃಷ್ಣ ಹೇಳ್ತಾನೆ, ಅರ್ಜುನ ನೀನು ಕ್ಷತ್ರಿಯನಾದವನು ಯುದ್ಧ ಮಾಡಲೇಬೇಕು. ಹಾಗಾಗಿ ನೀನು ಈಗ ಯುದ್ಧವನ್ನು ಬಿಟ್ಟು ಕಾಡಿಗೆ ಹೋದ್ರೆ ನೀನೀಗ ದೊಡ್ಡ ಅಂದ್ರೆ ಲೀಡರ್ ನೀನು, ಮತ್ತೆ ನಿನ್ನನ್ನೇ ಎಲ್ಲರೂ ಜನರು ಅನುಸರಿಸ್ತಾರೆ. ಮತ್ತೆ ಎಲ್ಲರೂ ಹೇಳ್ತಾರೆ ಕಲಿಯುಗದಲ್ಲಿ ಅರ್ಜುನ ಕಾಡಿಗೆ ಹೋದ, ಹಾಗೆ ನಾವು ಕೂಡ ಕಾಡಿಗೆ ಹೋಗ್ತೇವೆ. ಹಾಗಾಗಿ ಇದು ಸರಿಯಲ್ಲ. ಹೇಗಂದ್ರೆ ನೋಡಿ, ಇದಕ್ಕೆ ನಿಮಗೆ ಒಂದು ಉದಾಹರಣೆ. ರಜನಿಕಾಂತ್ ತಮಿಳು ಆಕ್ಟರ್ ಎಂತಾಯ್ತಂದ್ರೆ, ಎಷ್ಟು 20 ವರ್ಷದ ಹಿಂದೆ ರಜನಿಕಾಂತ್ ಒಮ್ಮೆ ನಮ್ಮ ಕುತ್ತಿಗೆಯಲ್ಲಿ ಕಂಠಿ ಮಾಲೆ ಉಂಟಲ್ಲ, ಇದು ತುಳಸಿ ಮಾಲೆ. ಇದೆಂತಂದ್ರೆ, ಇದು ನಾವು ಕೃಷ್ಣನ ನಾಯಿ. ಈಗ ನಾಯಿಗೆಲ್ಲ ಆ ಒಂದು ಬೆಲ್ಟ್ ಇದಾಗ್ತಾರೆ, ಅದೇ ರೀತಿ ನಮ್ಗೆ ಕೂಡ, ನಾವು ಕೂಡ ಕೃಷ್ಣನ ನಾಯಿ. ಹಾಗಾಗಿ ಇದು ನಮ್ಗೆ ಎಂತಂದ್ರೆ ತುಳಸಿ ಕಂಠಿ ಮಾಲೆ ನಾವೆಲ್ಲರೂ ಹಾಕ್ತೇವೆ ಕೃಷ್ಣ ಭಜನೆಯಲ್ಲಿ. ಹಾಗಾಗಿ ಎಂತಾಯ್ತಂದ್ರೆ ರಜನಿಕಾಂತ್ ಇದನ್ನು ಹಾಕಿದ. ರಜನಿಕಾಂತ್ ಹಾಕಿದ ಮೇಲೆ ರಜನಿಕಾಂತ್ಗೆ ತುಂಬಾ ಫ್ಯಾನ್ಸ್ ಇದ್ದಾರೆ. ತಮಿಳ್ನಾಡಲ್ಲಿ ಎಲ್ಲರೂ ಇದನ್ನು ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮ್ಗೆ ಅದು ಮತ್ತೆ ಕಂಠಿ ಮಾಲೆ ಮುಗಿಯಿತು. ಹಾಗಾಗಿ ಎಂತಾಗ್ತದೆ ಅಂದ್ರೆ, ಒಂದು ಲೀಡರ್ ಅದನ್ನು ತಗೊಂಡ್ರೆ, ಕೃಷ್ಣ ಭಜನೆ ತಗೊಂಡ್ರೆ ಉಳಿದವರೆಲ್ಲರೂ ತಗೊಳ್ತಾರೆ. ಹಾಗಾಗಿ ಲೀಡರ್ ಕೃಷ್ಣ ಭಜನೆಗೆ ಬಂದ್ರೆ ಅದು ತುಂಬಾ ಯೋಗ್ಯ ಅಂತ ನಮ್ಮ ಆಚಾರ್ಯರು ಇಲ್ಲಿ ವಿವರಿಸ್ತಾರೆ. ಧೂಮೇನಾವೃತ್ಯ ವಾಣಿ ಯಥಾದರ್ಶೋ ಮಲೇನ ಚ ಯಥಾ ಲೋಭೇನ ಆವೃತ ಗರ್ಭಸ್ ತಥಾಥೇನಾದಂ ಆವೃತಂ. ಹೊಗೆಯು ಬೆಂಕಿಯನ್ನು ಮುಚ್ಚುವಂತೆ, ಧೂಳು ಕನ್ನಡಿಯನ್ನು ಮುಚ್ಚುವಂತೆ, ಗರ್ಭಕೋಶ ಭ್ರೂಣವನ್ನು ಮುಚ್ಚುವಂತೆ ವಿವಿಧ ಪ್ರಮಾಣದ ಕಾಮವು ಜೀವಿಯನ್ನು ಮುಚ್ಚುತ್ತದೆ. ನೋಡಿ, ಇಲ್ಲಿ ಆಚಾರ್ಯರು 3 ರೀತಿಯ ಈ ವಿವರಣೆ ನೀಡಿದ್ದಾರೆ. ಈ ಹೊಗೆಗೆ ಮರಗಳಿಗೆ ಹೋಲಿಸಿದ್ದಾರೆ. ಮತ್ತೆ ಸೆಕೆಂಡ್ ಇದು ಧೂಳಿಗೆ, ಕನ್ನಡಿ ಧೂಳಿಗೆ ಪಶು ಪಕ್ಷಿಗಳಿಗೆ ಹೋಲಿಸಿದ್ದಾರೆ. ಮತ್ತೆ ಫಸ್ಟ್ ಇದು ಈ ಹೊಗೆಗೆ ಮನುಷ್ಯನಿಗೆ ಹೋಲಿಸಿದ್ದಾರೆ, ಮತ್ತೆ ಕನ್ನಡಿಗೆ ಪಕ್ಷಿಗಳಿಗೆ ಹೋಲಿಸಿದ್ದಾರೆ, ಪಶು ಪಕ್ಷಿಗಳಿಗೆ. ಮತ್ತೆ ಇದನ್ನು ಗರ್ಭದಲ್ಲಿ ಇರುವ ಇದನ್ನು ಮರಕ್ಕೆ ಹೋಲಿಸಿದ್ದಾರೆ.
ಓಕೆ, ಈಗ ನಾವು ಇದಕ್ಕೆ ಬರುವ ಎಂತ ನೋಡಿ. ಈ ಹೊಗೆ ಹೊಗೆ ಅಂತಂದ್ರೆ ಎಲ್ಲಿ ತನಕ ಹೊಗೆ ಉಂಟು ಅಲ್ಲಿ ಬೆಂಕಿ ಇರುವುದಿಲ್ಲ. ಹೊಗೆ ಹೋದ ಮೇಲೆ ಮತ್ತೆ ಬೆಂಕಿ ಬರುವುದು. ಅದೇ ರೀತಿ ನಾವು ಕೂಡ ಈಗ ಕೃಷ್ಣ ಪ್ರಜ್ಞೆಯನ್ನು ಸಂಕೀರ್ತನ ನಾವು ಮಾಡುವುದು ಎಂತಾಗ್ತದೆ, ಆ ಹೊಗೆ ಹೋಗಿ ಮತ್ತೆ ಆ ಬೆಂಕಿ ಬರ್ತದೆ. ಬೆಂಕಿ ಅಂದ್ರೆ ನಮ್ಗೆ ನಿಜವಾದ ಎಂತ ಹೇಳುದು, ಆ ಕೃಷ್ಣ ಸ್ವರೂಪ ಬರ್ತದೆ. ಬೆಂಕಿ ಹೊಗೆ ಅಂದ್ರೆ ಬೇಡದು. ಮತ್ತೆ ಇಲ್ಲಿ ಧೂಳು ಧೂಳು ಅಂದ್ರೆ ಪ್ರಾಣಿ ಪಕ್ಷಿಗಳಿಗೆ ಎಂತಂದ್ರೆ ಅವರಿಗೆ ದೇವರನ್ನು ಅರಿತುಕೊಳ್ಳಿಕ್ಕೆ ಆಗುದಿಲ್ಲ. ನಾವು ಯಾರು, ದೇವರು ಯಾರು, ಅವರು ಅಂದ್ರೆ ಆ ಸ್ಟೇಜ್ ಅಲ್ಲಿ ಇದ್ದಾರೆ. ಮತ್ತೆ ಮೂರನೇದು ಗರ್ಭಕೋಶದಲ್ಲಿ ಗರ್ಭಕೋಶದಲ್ಲಿ ಮಗುವಿಗೆ ಆ ಮರಕ್ಕೆ ಹೋಲಿಸಿದ್ದಾರೆ. ಮರ ಅಂತಂದ್ರೆ ಮರಕ್ಕೆ ಶಿಕ್ಷೆ ಅಂತೆ ಆಚಾರ್ಯ ಹೇಳ್ತಾರೆ. ಈಗ ಕೆಲವು ಮರ ಎಲ್ಲ ವೃಂದಾವನದಲ್ಲಿ ಈಗ ಕೂಡ ಉಂಟು. 5,000 ವರ್ಷ ಕೃಷ್ಣನ ಟೈಮಲ್ಲಿ ಇದ್ದ ಮರಗಳೆಲ್ಲ ಉಂಟು. ಅಂದ್ರೆ ಅದಕ್ಕೆ ಒಂದು ಶಿಕ್ಷೆ. ಅದೇ ರೀತಿ ಗರ್ಭದಲ್ಲಿ ಮಗು ಇರುವುದು ಅದೊಂದು ಶಿಕ್ಷೆ. ಈಗ ಎಂತಂದ್ರೆ ಈ ಭಾಗವತದಲ್ಲಿ ಉಲ್ಲೇಖ ಉಂಟು, ಜನರೆಲ್ಲ ಈಗ ಮಗು ಹುಟ್ಟಿದ್ರೆ ಖುಷಿಯಲ್ಲಿ ಮಗು ಆಯ್ತು ಅಂತ ಖುಷಿಯಲ್ಲಿ ಸ್ವೀಟ್ ಎಲ್ಲ ಕೊಡ್ತಾರೆ ಈ ರೀತಿ. ಆದರೆ ಈಗ ನಿಮ್ಮನ್ನು ಒಂದು ಗೋಣಿ ಚೀಲದಲ್ಲಿ ನಿಮ್ಮನ್ನು ಹಾಕಿದ್ರೆ ನಿಮ್ಗೆ ಅದು ಸುಖವ ಕಷ್ಟವ? ಅದು ಕಷ್ಟ. ಅದೇ ರೀತಿ ಭಾಗವತಮಲ್ಲಿ ಮಗು ತಾಯಿಯ ಗರ್ಭದಲ್ಲಿ ಇರುವಾಗ ಅದರ ವಿವರಣೆ ಉಂಟು. 2 ತಿಂಗಳಲ್ಲಿ ಎಂತ ಆಗ್ತದೆ, 3 ತಿಂಗಳಲ್ಲಿ ಎಂತ ಆಗ್ತದೆ, 4 ತಿಂಗಳಲ್ಲಿ ಎಂತ ಆಗ್ತದೆ, 5 ತಿಂಗಳಲ್ಲಿ ಎಂತ ಆಗ್ತದೆ, 6 ತಿಂಗಳಲ್ಲಿ ಎಂತ ಆಗ್ತದೆ, 7 ತಿಂಗಳಲ್ಲಿ ಎಂತ ಆಗ್ತದೆ. 7 ತಿಂಗಳಲ್ಲಿ ಮಗುವಿಗೆ ಪೂರ್ಣ ಪ್ರಜ್ಞೆ ಬರ್ತದೆ. ಮತ್ತೆ ಹೇಗಂದ್ರೆ ಎಂತ ಹೇಳುದು, ಮಲಗಳ ಮಧ್ಯೆ ನಾವು ಇರುವುದು ಅಲ್ಲಿ, ಅದು ಪೂರ್ತಿ ಗಲೇಜಲ್ಲಿ ಇರುವುದು ನಾವು ಒಳಗೆ. ಮತ್ತೆ ಹೇಗಂದ್ರೆ 7 ತಿಂಗಳಾಗುವಾಗ ನಾವು ತಾಯಿಗೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ತಾಯಿಗೆ ತೊಳಿಲಿಕ್ಕೆ ಸ್ಟಾರ್ಟ್ ಮಾಡಿ ನಾವು ಅಲ್ಲಿ ಕೃಷ್ಣನಿಗೆ ಪ್ರಾರ್ಥನೆ ಮಾಡ್ತೇವೆ. ಇದು ಭಾಗವತದಲ್ಲಿ ಉಂಟು, ಅದನ್ನ ನಾನು ಹೇಳ್ತಾ ಇದ್ದೇನೆ. ನಾವು ಪ್ರಾರ್ಥನೆ ಮಾಡ್ತೇವೆ, ಓ ಕೃಷ್ಣ, ನನ್ನನ್ನು ಹೊರಗೆ ಒಮ್ಮೆ ಇಲ್ಲಿಂದ ಹೊರಗೆ ಹಾಕು ಅಂತ ನಾವು ಪ್ರಾರ್ಥನೆ ಮಾಡ್ತೇವಂತೆ. ಪ್ರಾರ್ಥನೆ ಮಾಡುವ ಕೃಷ್ಣ ಅಲ್ಲಿಗೆ ಬರ್ತಾನೆ. ಕೃಷ್ಣ ಎಲ್ಲರ ಪರಮ ತಂದೆ, ಕೃಷ್ಣ ಅಲ್ಲಿಗೆ ಬರ್ತಾನೆ. ಕೃಷ್ಣ ಬಂದು ಹೇಳ್ತಾನೆ, ಕೃಷ್ಣ ಬರುವಾಗ ಆ ಮಗು ಹೇಳ್ತಾನಂತೆ, ಕೃಷ್ಣ ಯಾಕೆ ನೀನು ನನ್ನ ಇಲ್ಲಿ ಒಳಗೆ ಹಾಕಿದ್ಯಾ, ನನ್ನ ನೀ ಒಳಗೆ ನನ್ನ ಪಂಜರದಲ್ಲಿ ಯಾಕೆ ಹಾಕಿಸಿದ್ಯಾ, ಯಾಕೆ ನನಗೆ ಹೀಗೆ ಶಿಕ್ಷೆ ಕೊಟ್ಟಿದ್ಯಾ ಅಂತ ನಾವು ಹೇಳ್ತೇವೆ ಅಂತೆ. ಆಗ ಕೃಷ್ಣ ಹೇಳ್ತಾನೆ, ನಮ್ಗೆ ನಮ್ಮ ಲಾಸ್ಟ್ ಇದು 100 ಲೈಫ್ ನಮ್ಗೆ ತೋರಿಸ್ತಾನೆ. ಆಗ ನಾವು 100 ಲೈಫಲ್ಲಿ ಎಂತ ಮಾಡಿದ್ದೇವೆ ನಮ್ಗೆಲ್ಲ ಗೊತ್ತಾಗ್ತದೆ. ಆಗ ನಾವು ಕೂಗ್ಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ, ಕೃಷ್ಣ ನನ್ನಿಂದ ತಪ್ಪಾಗಿದೆ, ಕೃಷ್ಣ ನನ್ನಿಂದ ತಪ್ಪಾಗಿದೆ. ನಾವು ಅಡ್ಡ ಬೀಳ್ತೇವೆ ಕೃಷ್ಣನಿಗೆ, ನಾನಿನ್ನು ಹೊರಗೆ ಬಂದು ನನ್ನನ್ನು ಹೊರಗೆ ಹಾಕು, ಮತ್ತೆ ನಾನು ಅದನ್ನ ತಪ್ಪನ್ನು ಮಾಡುವುದಿಲ್ಲ ಅಂತ ನಾವು ಕೃಷ್ಣನಿಗೆ ಅಲ್ಲಿ ಪ್ರಾರ್ಥನೆ ಸಲ್ಲಿಸ್ತೇವೆ. ಕೃಷ್ಣನಿಗೆ ಪ್ರಾರ್ಥನೆ ಸಲ್ಲಿಸಿದ ಮೇಲೆ ಮತ್ತೆ 9 ತಿಂಗಳಾದ ಮೇಲೆ ನಾವು ಹೊರಗೆ ಬರ್ತೇವೆ. ಹೊರಗೆ ಬಂದ ಮೇಲೆ ನಾವು ಈ ಭೌತಿಕ ಲೋಕವನ್ನು ನೋಡಿ ವಾಪಸ್ ಅದೇ ಪುನಃ ಚರ್ವಿತ ಚರ್ವಾನಾನ. ಪ್ರಹ್ಲಾದ್ ಮಹಾರಾಜ್ ಹೇಳ್ತಾರೆ, ಯಾವುದನ್ನು ನಾವು ಎಷ್ಟೋ ಜನ್ಮದಲ್ಲಿ ಮಾಡಿದ್ದೇವೆ ಅದನ್ನು ವಾಪಸ್ ಮಾಡುದು. ಅಲ್ಲಿ ನಾವು ಕೃಷ್ಣನಿಗೆ ಭರವಸೆ ಕೊಟ್ಟಿದ್ದೇವೆ, ಇಲ್ಲಿ ಮಾಡುದಿಲ್ಲ ಅಂತ ವಾಪಸ್ ಇಂದ್ರಿಯ ಸುಖ. ಹಾಗಾಗಿ ಮತ್ತೆ ನಾವು ಹೇಳೋದು, ದೇವರಿಗೆ ನಾವು ದೂರ ಆಗೋದು. ದೇವರು ನಾವು ಯಾಕೆ ನಮ್ಗೆ ಈಗ ಮಾಡಿದೆ ಇದಕ್ಕೆಲ್ಲ ಕಾರಣ ನಾವೇ. ಆದ್ರೆ ನಾವು ದೇವರಿಗೆ ದೂರ ಆಗ್ತೇವೆ. ಹಾಗಾಗಿ ಇದು ಭಾಗವತದಲ್ಲಿ ಉಲ್ಲೇಖ ಉಂಟು. ಆ ತಾಯಿಯ ಗರ್ಭದಲ್ಲಿ ಮಗು ಎಂತ ಕಷ್ಟ ಪಡ್ತಾ ಉಂಟು, ಇದೆಲ್ಲ ಉಲ್ಲೇಖ ಉಂಟು. ಅಧ್ಯಾಯದ ಸಾರಾಂಶ, ವಿಷಯಗಳು, ಉಲ್ಲೇಖ, ಕೀವರ್ಡ್ಸ್. ತ್ಯಜಿಸುವಿಕೆ ಅಥವಾ ಕ್ರಿಯೆ, ಏಕಂ ವಾದ. ಅಂದ್ರೆ ಅರ್ಜುನ ಹೇಳುವುದು, ನಾನು ಒಂದ ತ್ಯಜಿಸ್ಬೇಕಾ ಇಲ್ಲ ಕ್ರಿಯೆ ಮಾಡ್ಬೇಕಾ, ಅಂದ್ರೆ ಒಂದ ನಾನು ಕಾಡಿಗೆ ಹೋಗ್ಬೇಕಾ, ಧ್ಯಾನ ಮಾಡ್ಬೇಕಾ, ಇಲ್ಲದಿದ್ದು ನಾನು ಕ್ರಿಯೆ ನಿನ್ನ ಎಂತ ಹೇಳುದು ಭಕ್ತಿ ಕ್ರಿಯೆ ಮಾಡ್ಬೇಕಾ ಅಂತ ಕೇಳ್ತಾನೆ. ನಿಷ್ಕಾಮ ಕರ್ಮಯೋಗ, ಜ್ಞಾನಯೋಗ, ನಿಯತಂ ಕುರು ಕರ್ಮ. ನಿಷ್ಕಾಮ ಕರ್ಮಯೋಗ ಅಂದ್ರೆ ಕಂಪ್ಲೀಟ್ ಆಗಿ ಕೃಷ್ಣನಿಗೆ ಕೆಲಸ ಮಾಡೋದು. ಕಂಪ್ಲೀಟ್ ಏನು ಅಂದ್ರೆ ಯಾವುದು ನಮ್ದು ಇಚ್ಛೆ ಇಲ್ಲ. ಕರ್ಮಕಾಂಡದಿಂದ ಕರ್ಮಯೋಗ, ಜನರೆಲ್ಲ ಮಾಡುವಂಥದ್ದು ಕಲಿಯುಗದಲ್ಲೆಲ್ಲರೂ ಕರ್ಮಕಾಂಡ ಅಂದ್ರೆ ಕೆಲಸ ಮಾಡ್ತಿದ್ದಾರೆ, ಆದ್ರೆ ಕರ್ಮಯೋಗ ಮಾಡ್ತಾ ಇಲ್ಲ. ಕರ್ಮಕಾಂಡದಿಂದ ಕರ್ಮಯೋಗಕ್ಕೆ ಬರ್ಬೇಕು. ಪ್ರವೃತ್ತತಂ ಚಕ್ರಂ. ಉದಾಹರಣೆ ಹೇಳಿ ಎದೆ ಆಚರಿತ ಶ್ರೇಷ್ಠ. ನಾವು ಉದಾಹರಣೆ ಆಗ್ಬೇಕು. ಶ್ರೇಷ್ಠ ಶತ್ರು ಇಹ ವೈರಿನಾಮ್. ಶ್ರೇಷ್ಠ ಶತ್ರು ಯಾರು? ಕಾಮವು ನಮ್ಮ ಶ್ರೇಷ್ಠ
ಶತ್ರು. ಎಸ್, ಯಾರದ ಪ್ರಶ್ನೆಯಲ್ಲಿ ಕೇಳ್ಬಹುದು? ಹರೇ ಕೃಷ್ಣ, ಯಾರದ ಪ್ರಶ್ನೆಯಲ್ಲಿ ಕೇಳ್ಬಹುದು? ಎಸ್, ಉರ್ಮಿಳಾ ಹೇಳಿ ಮಾತಾಜಿ. ಹರೇ ಕೃಷ್ಣ. ಉರ್ಮಿಳಾ ಮಾತಾಜಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಉರ್ಮಿಳಾ ಹ್ಯಾಂಡ್ ರೈಸ್ ಮಾಡಿದ್ದೀರಿ, ಅನ್ಮ್ಯೂಟ್ ಮಾಡಿ ಮಾತಾಜಿ. ಓಕೆ, ನಿಮ್ದೇನು ಬರ್ತಾ ಇಲ್ಲ, ಬೇರೆಯವರಿಗೆ ಅವಕಾಶ ಕೊಡುವ. ರಮಿತಾ ಕೆಜಿ, ಹರೇ ಕೃಷ್ಣ. ಹರೇ ಕೃಷ್ಣ, ಈಗ ನನ್ನ ಲೈನ್ ಬಂತು. ಲೈನ್ ಈ ನೆಟ್ವರ್ಕ್ ಹೋಗಿತ್ತು ಗುರುಜಿ. ಹರೇ ಕೃಷ್ಣ. ಹೇಳಿ ಮಾತಾಜಿ, ಹೇಳಿ. ನೀವು ಇದು ಹರೇ ಕೃಷ್ಣ ಜಪ ಹೇಳಿದ್ರಲ್ವಾ, ಇದು ಭಾಗವತದಲ್ಲಿ ಬರುತ್ತದೆ ಅಂತ ಹೇಳಿದ್ರೆ ಅದು ಎದ್ರಲ್ಲಿ ಬರ್ತದೆ ಸ್ವಲ್ಪ ಹೇಳ್ತೀರಾ ಗುರುಜಿ? ಭಾಗವತದಲ್ಲಿ 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯದಲ್ಲಿ ಇದು ಉಂಟು. ಯಜಂತಿ ಸುಮೇಧಶ. 11ನೇ ಸ್ಕಂದನ? 11ನೇ ಸ್ಕಂದ, 11ನೇ ಸ್ಕಂದದಲ್ಲಿ 5ನೇ ಅಧ್ಯಾಯ. 5ನೇ ಅಧ್ಯಾಯ. ಹಾ, ಧನ್ಯವಾದಗಳು. ಧನ್ಯವಾದ. ಎಸ್, ರಮಿತಾ ಕೆಜಿ ಅನ್ಮ್ಯೂಟ್ ಮಾಡಿ. ನಂದೊಂದು ಕ್ವಶನ್ ಇತ್ತು. ಈಗ ಎಕ್ಸಾಮ್ ಇರ್ತದಲ್ಲ, ಅದು ಇಂಗ್ಲಿಷ್ ಅಲ್ಲಿ ಇರ್ತದ ಅಥವಾ ಕನ್ನಡದಲ್ಲಿ ಇರ್ತದ? ಕನ್ನಡದಲ್ಲಿ. ಆಪ್ಷನ್ ನಾವು ಇಂಗ್ಲಿಷ್ ಅಲ್ಲಿ ತಕೊಳ್ಳಿಕ್ಕೆ ಹಾಗೆ ಯಾವುದು ಆಪ್ಷನ್ ಉಂಟಾ? ನಾವು ಎಕ್ಸಾಮ್ ಅನ್ನು ಇಂಗ್ಲಿಷ್ ಅಲ್ಲಿ ತಕೊಳ್ಳುವ ಹಾಗೆ? ಇಂಗ್ಲಿಷ್ ಅಲ್ಲಿ ಇರುವುದೇನ ಗೊತ್ತಿಲ್ಲ, ನಾನು ನೋಡ್ತೇನೆ. ಇಂಗ್ಲಿಷ್ ಅಲ್ಲಿ ಇರುವುದೇನ ಗೊತ್ತಿಲ್ಲ, ನಾನು ನೋಡ್ತೇನೆ, ನೋಡಿ ಹೇಳ್ತೇನೆ. ಓಕೆ. ಎಸ್, ಲಕ್ಷ್ಮೀ ದೀಪ. ಎಸ್ ಮಾತಾಜಿ. ಹರೇ ಕೃಷ್ಣ ಗುರುಗಳೇ. ಹರೇ ಕೃಷ್ಣ. ಗುರುಗಳೇ, 9 ಹೇಳಿದ್ರಿ ಅಲ್ಲ ನೀವು, ಶ್ರದ್ಧೆ ಅದು ಅದು ಎಲ್ಲದನ್ನು ಒಂದ್ಸರಿ ರಿಪೀಟ್ ಮಾಡ್ತೀರಾ? ಶ್ರದ್ಧಾ, ಸಾಧು ಸಂಘ, ಭಜನ, ಸಾಧು ಸಂಘ. ಸೆಕೆಂಡ್ ಇದು ಸಾಧು ಸಂಘ, ಭಕ್ತರ ಸಂಘ ಮಾಡ್ಬೇಕು. ಸೆಕೆಂಡ್ ಇದು ಭಜನ ಕ್ರಿಯಾ. ಸೆಕೆಂಡ್ನೇದ ಭಜನ ಕ್ರಿಯೆ, ಸಾಧು ಸಂಘ. ಸೆಕೆಂಡ್ ಇದು ಸಾಧು ಸಂಘ, ಮೂರನೇದು ಭಜನ ಕ್ರಿಯೆ. ಭಜನ ಕ್ರಿಯಾ. ಭಜನ ಕ್ರಿಯೆ ಅಂದ್ರೆ ಜಪ ಮಾಡುವುದು, ಕೀರ್ತನೆ ಮಾಡುವುದು, ಭಗವದ್ಗೀತೆ ಓದುವುದು, ಇದೆಲ್ಲ ಭಜನ ಕ್ರಿಯೆ. ನಾಲ್ಕನೆಯದು ಅನರ್ಥ ನಿವೃತ್ತಿ. ಒಳಗಿದ್ದದೊಂದೆಲ್ಲ ಬೇಡದು, ಕಾಮ, ಲೋಭ, ಮದ, ಮತ್ಸರ್ಯ ಇದೆಲ್ಲ ಓಡಿ ಹೋಗ್ತದೆ. ನಿಷ್ಠ ಅಂದ್ರೆ ನಾನು ಹೀಗೆ ಮಾಡ್ತೇನೆ, ನಾನು ಈ ಲೈಫಲ್ಲಿ ಕೃಷ್ಣನನ್ನು ಮುಖತಃ ಭೇಟಿ ಮಾಡ್ತೇನೆ, ಅದು ನಿಷ್ಠೆ. ಈ ಲೈಫಲ್ಲಿ ನಾನು ಕೃಷ್ಣನ ನೋಡ್ತೇನೆ, ಇದಕ್ಕೆ ಹೇಳುದು ನಿಷ್ಠೆ. ರುಚಿ ಅಂದ್ರೆ ಇದನ್ನ ನೀವು ಮಾಡ್ತಾ ನಿಮ್ಗೆ ಅದರಲ್ಲಿ ಟೇಸ್ಟ್ ಸಿಗ್ತದೆ. ಎಂತಂದ್ರೆ ಕೆಲವರು ಹೇಳ್ತಾರೆ, ಇವರೇನು ಯಾವಾಗ್ಲೂ ಈ ಕೃಷ್ಣ ಪ್ರಜ್ಞೆಯಲ್ಲಿ ಇರ್ತಾರೆ, ಯಾಕೆಂದ್ರೆ ಅವರಿಗೆ ಟೇಸ್ಟ್ ಉಂಟು. ಈಗ ಕುಡಿಯುವವನಿಗೆ ನೋಡಿ, ಯಾವಾಗ್ಲೂ ಹೋಗ್ತಾರೆ ಸಂಜೆ ಕುಡಿಲಿಕ್ಕೆ, ಯಾಕೆಂದ್ರೆ ಅವನಿಗೆ ಟೇಸ್ಟ್ ಉಂಟು. ಕೃಷ್ಣ ಪ್ರಜ್ಞೆಯಲ್ಲಿ ಕೂಡ ನಿಮ್ಗೆ ಟೇಸ್ಟ್ ಸಿಗ್ತದೆ. ಮತ್ತೆ ಈಗ ಎಂತಂದ್ರೆ ಅವ್ರು ಹೇಳಿದ್ದಾರೆ ಹಾಗೆ ಮಾಡುವ ಅಂತ, ಮತ್ತೆ ಎಂತಾದ್ರೆ ನೀವು ಕೃಷ್ಣ ಪ್ರಜ್ಞೆ ಮುಂದೆ ಹೋದಾಗ ನಿಮ್ಗೆ ಅದರಲ್ಲಿ ನಿಮ್ಗೆ ಟೇಸ್ಟ್ ಬರ್ತದೆ. ಟೇಸ್ಟ್, ರುಚಿ ಆದ್ಮೇಲೆ ಆಸಕ್ತಿ ಅಂದ್ರೆ ಈಗ ಒಂದು ಹುಡುಗಿಯನ್ನು ನೋಡ್ತಾಳೆ, ನೋಡಿ ಎಂತಾಗ್ತದೆ, ಮರು ದಿವಸ ಕೂಡ ನೋಡ್ಲಿಕ್ಕೆ ಹೋಗ್ತಾನೆ. ಅದಕ್ಕೆ ಆಸಕ್ತಿ ಅಂತ ಹೇಳೋದು. ಅಂದ್ರೆ ಕೃಷ್ಣನ ಮೇಲೆ ನಮ್ಗೆ ಆಸಕ್ತಿ ಬರ್ಬೇಕು, ಆ ರೀತಿ. ನೆಕ್ಸ್ಟ್ ಗೆ ಭಾವ ಅಂದ್ರೆ ಲವ್ ಆಗ್ಲಿಲ್ಲ, ಆಲ್ಮೋಸ್ಟ್ ಪ್ರೇಮ ಆಗುವ ಮುಂಚೆ ಬರುವಂತದ್ದು ಭಾವ. ಮತ್ತೆ ಲಾಸ್ಟ್ಗೆ ಪ್ರೇಮ. ಮತ್ತೆ ಭಾವನೆಗೂ ಎರಡು ಒಂದೇನಾ ಗುರುಗಳೇ? ಇಲ್ಲ, ಭಾವ ಅಂದ್ರೆ ಕೃಷ್ಣನ ಮೇಲೆ ನಾವು ಎಂತ ಹೇಳುದು, ಆ ಭಾವ ಸ್ಟೇಜ್ ಅಂದ್ರೆ ಆಲ್ಮೋಸ್ಟ್ ಪ್ರೇಮದ ಹತ್ರ. ಭಾವ ಅಂದ್ರೆ ಆಲ್ಮೋಸ್ಟ್ ಪ್ರೇಮ ಆಗ್ಲಿಲ್ಲ, ಪ್ರೇಮ ಆಗುವ ಮುಂಚೆ ಬರುವಂತದ್ದು, ಅದಕ್ಕೆ ಭಾವ ಅಂತ ಹೇಳ್ತಾರೆ. ಪ್ರೇಮ ಸ್ಟೇಜಿಗೆ ಬರುವ ಮುಂಚೆ. ಭಾವನೆ ಅಂದ್ರೆ ಫೀಲಿಂಗ್ಸ್. ಹೌದೌದು. ಈ 9ಕ್ಕೂ ಏನ್ ಹೇಳ್ತಾರೆ ಗುರುಗಳೇ? ಏನ್ ಹೇಳ್ತೀವಿ ಅದಕ್ಕೆ? 9 ಭಕ್ತಿಯ ಪ್ರೊಸೆಸ್, ಮಾರ್ಗಗಳು. ಇದು ಇನ್ನೊಂದು ಹೇಳ್ತಾರಲ್ಲ, ಶ್ರವಣಂ, ಮನನಂ, ಸ್ಮರಣಂ, ಕೀರ್ತನಂ, ಪಾದ ಸೇವನಂ, ಅದು ಇದಕ್ಕೆ ಸಂಬಂಧಪಟ್ಟಿದ್ದೇನಾ?
ಅದು ನವವಿಧ ಭಕ್ತಿ. ಅದೆಂತಂದ್ರೆ ಶ್ರವಣ ಕೀರ್ತನ ಸ್ಮರಣ ಪಾದ ಸೇವನ ಅರ್ಚನ ವಂದನ ದಾಸ್ಯ ಸಾಕ್ಯ ಆತ್ಮನಿವೇದನ. ಅಂದ್ರೆ ಫಸ್ಟ್ಗೆ ಶ್ರವಣ ಅಂದ್ರೆ ನೀವೀಗ ಕೀರ್ತನೆ ಮಾಡ್ತೀರಿ, ಭಜನೆ ಜಪ ಮಾಡ್ತೀರಿ, ಇದು ಶ್ರವಣ. ಅಲ್ಲ ಸಾರಿ, ಶ್ರವಣ ಅಂದ್ರೆ ನೀವು ಭಗವದ್ಗೀತೆ ಓದ್ತಾ ಈಗ ಕೇಳ್ತಾ ಇದ್ದೀರಿ, ಇದು ಶ್ರವಣ. ಮತ್ತೆ ಭಾಗವತಂ ನೀವು ಅಂದ್ರೆ ಇದು ಯಾವುದು ಓದುವುದು, ಇದೆಲ್ಲ ಶ್ರವಣ. ಮತ್ತೆ ಕೀರ್ತನೆ ಅಂದ್ರೆ ನೀವು ಕೀರ್ತನೆ ಮಾಡ್ತೀರಿ, ಜಪ ಮಾಡ್ತೀರಿ, ಇದೆಲ್ಲ ಕೀರ್ತನೆ. ಇದನ್ನು ಮಾಡಿದ ಮೇಲೆ ಸ್ಮರಣೆ, ನೀವು ಯಾವುದು ಹೇಳ್ತೀರಿ ಅದೇ ನಿಮಗೆ ಸ್ಮರಣೆ ಆಗ್ತದೆ, ರಿಮೆಂಬರೆನ್ಸ್. ಮತ್ತೆ ಪಾದ ಸೇವನೆ ಅಂದ್ರೆ ಕೃಷ್ಣನ ಆ ಪಾದದಲ್ಲಿ ನೀವು ಸೇವನೆ ಮಾಡ್ತೀರಿ. ಪಾದ ಸೇವನೆ ಆದ್ಮೇಲೆ ನೆಕ್ಸ್ಟ್ಗೆ ಅರ್ಚನ, ಕೃಷ್ಣನಿಗೆ ನೀವು ಪೂಜೆ ಮಾಡ್ತೀರಿ. ವಂದನೆ ಅಂದ್ರೆ ಕೃಷ್ಣನಿಗೆ ಮತ್ತೆ ನೀವು ಪ್ರಾರ್ಥನೆ ಮಾಡ್ತೀರಿ. 7ನೇದು ದಾಸ್ಯ ಅಂದ್ರೆ ನೀವು ಕೃಷ್ಣನ ಸೇವಕ. ಆ ದಾಸ್ಯ ಸ್ಟೇಜ್ಗೆ ನೀವು ಬರುವಂತದ್ದು, ಅದಕ್ಕೆ ಆತ್ಮ ಸಾಕ್ಷಾತ್ಕಾರ. ಅಂದ್ರೆ ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಜೀವೇರ ಸ್ವರೂಪವಾಗಿ ನಿತ್ಯ ಕೃಷ್ಣ ದಾಸ್, ನಾವು ಕೃಷ್ಣನ ಸೇವಕರು. ಆ ಸೇವಕ ಸ್ಟೇಜ್ ಬರುವಂತದ್ದು ದಾಸ್ಯ. ಮತ್ತೆ ನೆಕ್ಸ್ಟ್ ಬರುವಂತದ್ದು ಸಾಕ್ಯ ಮತ್ತೆ ಆತ್ಮ ನಿವೇದನ. ಸಾಕ್ಯ ಮತ್ತೆ ಆತ್ಮ ನಿವೇದನ ಅದು ಶುದ್ಧ ಭಕ್ತರಿಗೆ, ಅದು ಅಂದ್ರೆ ರಾಗಾನುಗ ಭಕ್ತಿ. ನಾವು ಸಾಧಕರು, ಹಾಗಾಗಿ ನಮ್ಗೆ 7 ತನಕ ಸಾಕು. ಎಸ್, ಹಂಗಾದ್ರೆ 2 ಒಂದೇನ ಗುರುಗಳೇ? ನವವಿಧ ಭಕ್ತಿ ಮಾರ್ಗಗಳು ಈ ಭಕ್ತಿ ಮಾರ್ಗಗಳು ಒಂದೇ ತರ ಬರತ್ತಾ? ಹೌದು, ಒಂದೇ ಬರ್ತದೆ. ಆದ್ರೆ ಹೇಗಂದ್ರೆ ಅದರಲ್ಲಿ ವ್ಯತ್ಯಾಸ ಉಂಟು ಮಾತಾಜಿ. ಅಂದ್ರೆ ಅದು ಪ್ರೊಸೆಸ್ ಇದೆ ಅಂತಂದ್ರೆ ಇದು ನಮ್ಮ ಸ್ಟೇಜ್, ಬೇರೆ ಬೇರೆ ಸ್ಟೇಜ್. ಅದು ಪ್ರೊಸೆಸ್, ಇದು ನಮ್ಮ ಸ್ಟೇಜ್. ಶ್ರದ್ಧಾ ಸಾಧು ಸಂಘ ಇದು ನಮ್ಮ ಸ್ಟೇಜ್, ಮತ್ತೆ ಇನ್ನೊಂದು ಪ್ರೊಸೆಸ್ ಅನ್ನು ನೀವು ಅಪ್ಲೈ ಮಾಡ್ಬೇಕು. ಮತ್ತೆ ಇದು ಸ್ಟೇಜ್, ಗೊತ್ತಾಯ್ತಾ? ಬೇರೆ ಬೇರೆ ಸ್ಟೇಜ್. ಹೇಳಿದ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಎಸ್, ಓಕೆ. ಎಸ್, ಮಮತಾ. ಎಸ್, ಮಮತಾ ಮಾತಾಜಿ ಅನ್ಮ್ಯೂಟ್ ಮಾಡಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ, ಹೇಳಿ ಮಾತಾಜಿ. ಪ್ರಭುಜಿ, ಇದು ಭಾಗವತಂ ನೆಕ್ಸ್ಟ್ ನ್ಯೂ ಸೆಷನ್ ಬಂದಾಗ ಲಿಂಕ್ ಕಳಿಸಿ ಪ್ರಭುಜಿ. ನ್ಯೂ ಸೆಷನ್ ಇಲ್ಲ, ಭಾಗವತಂ ಅಂದ್ರೆ ನಂದು ಕಂಟಿನ್ಯೂ. ನಾನೀಗ ಡೈಲಿ ಸಂಜೆ ಮಾಡ್ತಾ ಇದ್ದೇನೆ 5 ಗಂಟೆಗೆ. ಅದೇ ನಾವು ಸ್ಟಾರ್ಟಿಂಗ್ ಇಂದ ಕೇಳ್ಬೇಕಲ್ವಾ? ಸ್ಟಾರ್ಟಿಂಗ್ ಇಂದ ಅಂದ್ರೆ ಈಗ ಆದದ್ದು 1 ಅಧ್ಯಾಯ ಮಾತ್ರ. ಭಾಗವತಂ ಅಲ್ಲಿ 18,000 ಶ್ಲೋಕಗಳು ಉಂಟು. ಮತ್ತೆ ಈಗ ನಾನು ಮಾಡಿದ್ದು ಮೊದಲನೇ ಸ್ಕಂದದ್ದು ಮೊದಲ ಅಧ್ಯಾಯ ಮಾತ್ರ ಆದದ್ದು. ಈಗ 2ನೇ ಅಧ್ಯಾಯದಲ್ಲಿ ಇದ್ದೇನೆ. ನೀವು ಬನ್ನಿ, ಯಾಕೆಂದ್ರೆ ಅದು ಭಾಗವತಂ ಪೂರ್ತಿ ಇದಾಗ್ಲಿಕ್ಕೆ 9 ತಿಂಗಳು ಇರ್ತದೆ. ಅದು ಸಲ ಮೊದಲನೇ ಸ್ಕಂದ ಆಗ್ಲಿಕ್ಕೆ 9 ತಿಂಗಳು ಇರ್ತದೆ. ಪೂರ್ತಿ ಆಗ್ಲಿಕ್ಕೆ ಸಾಧಾರಣ 15 ವರ್ಷ ಆಗ್ಬಹುದು. ನೀವು ಈಗ ಅಲ್ಲಿಗೆ ಬನ್ನಿ, ಏನು ಡಿಫ್ರೆನ್ಸ್ ಬರುವುದಿಲ್ಲ. ಹೌದಾ? ಓಕೆ ಗುರುಜಿ, ಜಾಯಿನ್ ಸೇಮ್ ಲಿಂಕ್, ಇದೇ ಲಿಂಕ್ ಮಧ್ಯಾಹ್ನ 5 ಗಂಟೆಗೆ, ಸಾರಿ ಸಂಜೆ 5 ಗಂಟೆಗೆ, ಸಾರಿ. ಓಕೆ ಓಕೆ. ಮತ್ತೆ ಗುರುಜಿ ಇನ್ನೊಂದು ಕ್ವಶನ್, ಅದು ಜಡ ಭರತ್ ಅಂತ ಹೇಳಿದ್ರಲ್ವಾ, ಭರತ ಮಹಾರಾಜಂದ ತಂದೆ ಹೆಸರು ಏನು ಹೇಳಿದ್ರಿ ಮತ್ತೆ? ಋಷಭದೇವ. ಭರತ್ ಮಹಾರಾಜ ತಂದೆ ಋಷಭದೇವ ಕೃಷ್ಣನ ಇನ್ಕಾರ್ನೇಷನ್. ಋಷಭದೇವ ಒಂದು ಭಾಗವತದಲ್ಲಿ ಉಲ್ಲೇಖ ಉಂಟು. ಋಷಭದೇವನಿಗೆ 100 ಮಕ್ಕಳಿದ್ರು, ಅದರಲ್ಲಿ ಭರತ್ ಮಹಾರಾಜ್. ಋಷಭದೇವ. ಓಕೆ ಓಕೆ ಪ್ರಭುಜಿ, ಧನ್ಯವಾದ. ಧನ್ಯವಾದ. ರೂಪಾ ಸಿಆರ್. ಎಸ್ ಮಾತಾಜಿ. ನಮಸ್ತೆ ಪ್ರಭುಜಿ. ನಮಸ್ತೆ, ಹೇಳಿ ಮಾತಾಜಿ. ಮೊದಲನೇ ದಿನದ PDF ಸಿಕ್ಕಿಲ್ಲ ಪ್ರಭುಜಿ, ಕಳಿಸ್ಕೊಡ್ತೀರಾ? ನಾನು ಗ್ರೂಪಿಗೆ ಕಳಿಸಿದ್ದೇನೆ ಮಾತಾಜಿ. ಸಾರಿ, ನನಗೆ ಸಿಕ್ಕಿಲ್ಲ ಪ್ರಭುಜಿ, ಒಂಚೂರು ಫಾರ್ವರ್ಡ್ ಮಾಡ್ತೀರಾ? ನನಗೆ ಮೆಸೇಜ್ ಹಾಕಿ, ಈಗ ಕಳಿಸ್ತೇನೆ. ಥ್ಯಾಂಕ್ ಯು. ನನ್ನ ನಂಬರ್ ಉಂಟಾ ನಿಮ್ಮ ಹತ್ರ? ಗ್ರೂಪ್ ಅಲ್ಲಿ ಸಿಗ್ಬೋದಲ್ವಾ? ಗ್ರೂಪ್ ಅಲ್ಲಿ ಉಂಟು. ಓಕೆ ಸ್ವಾಮೀಜಿ. ಎಸ್. ಬಿಂದು ದೀಪಕ್. ಎಸ್ ಮಾತಾಜಿ, ಬಿಂದು ದೀಪಕ್, ಹೇಳಿ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀರಾ, ಧನ್ಯವಾದಗಳು. ಒಂದು ಡೌಟ್ ಇದೆ, ಇದು ಭಾರತಕ್ಕೆ ಮುಂಚೆ ಹೆಸರಿತ್ತು ಅಂತ ಹೇಳಿದ್ರಲ್ಲ, ಅದೇ ಹೇಳಿ ಇನ್ನೊಂದ್ಸರಿ. ಇಲಾವೃತ ವರ್ಷ. ಇಲಾವೃತ ವರ್ಷ ಅಂದ್ರೆ ಎಲ್ಲವೂ ನೋಡಿ, ಈ ರಾಮಾಯಣದಲ್ಲಿ ಕೂಡ ಉಂಟು. ಯಾರು ಕುಂಭಕರ್ಣ ನಮ್ದು ಅರೇಬಿಯನ್ ಸಿ ಅಂತ ಆಚೆ ಇದ್ದಂತ, ಅಂದ್ರೆ ಅಮೆರಿಕದಲ್ಲಿ, ಈಗ ಪ್ರೆಸೆಂಟ್ ಅಮೆರಿಕ ಅಂತ ಉಂಟು, ಅಲ್ಲಿ ಇದ್ದಂತ ಅದು ಇತ್ತು. ಹಾಗಾಗಿ ಅದಕ್ಕಿಂತ ಮುಂಚೆ ಇದ್ದದ್ದು ಇಲಾವೃತ ವರ್ಷ ಅಂತ ಹೆಸರು. ಇಲಾವೃತ ವರ್ಷ
ಇಲಾವೃತ ವರ್ಷ ಅಂದ್ರೆ ಎಲ್ಲವೂ ಒಂದೇ. ಈಗ ಎಂತ ಅಂದ್ರೆ ಈಗ ನಾವು ಬೇರೆ ಬೇರೆ ಹೇಳ್ತೇವೆ, ಅಮೆರಿಕ ಬೇರೆ, ಆಸ್ಟ್ರೇಲಿಯಾ ಬೇರೆ, ಇದು ಯುರೋಪ್ ಬೇರೆ, ಈ ರೀತಿಯಲ್ಲಿ ನಾವು ವಿಂಗಡಿಸ್ತೇವೆ. ಆದ್ರೆ ಮೊದಲಿದ್ದಂದು ಎಲ್ಲವೂ ಒಂದೇ ಇಲಾವೃತ ವರ್ಷ. ಮತ್ತೆ ಭರತ್ ಮಹಾರಾಜ್ ಅವರ ಒಂದು ರಾಜ್ಯವನ್ನು ಅವರು ರೂಲ್ ಮಾಡಿದ ಕಾರಣ ಮತ್ತೆ ಅದಕ್ಕೆ ಭಾರತ ಅಂತ ಬಂತು. ಸರಿ ಗುರುಜಿ, ಧನ್ಯವಾದ ಗುರುಜಿ. ಧನ್ಯವಾದ ಧನ್ಯವಾದ. ವೀಣಾ, ಎಸ್. ಹರಿಗೋಂ. ಹರಿಯೋಂ, ಹೇಳಿ. ಆಕ್ಚುಲಿ ಚಂದ್ರಶೇಖರ್ ಮಾತಾಡ್ತಾ ಇರೋದು. ಹೇಳಿ ಹೇಳಿ. ಅದು ಎಕ್ಸಾಮ್ ಬಗ್ಗೆ ಒಬ್ರು ಪ್ರಶ್ನೆ ಕೇಳಿದ್ರು, ಅದು ನನಗೆ ಇರ್ಲಿಲ್ಲ, ಅದು ಮುಂಚೆ ಸ್ವಲ್ಪ ಲೇಟ್ ಆಗಿ ಜಾಯ್ನ್ ಆಗಿದೆ, ಸ್ವಲ್ಪ ಹೇಳ್ತೀರಾ? ಅಂದ್ರೆ ಅವ್ರು ಕೇಳಿದ್ದು ಅದು ಇಂಗ್ಲಿಷ್ ಅಲ್ಲಿ ಇರ್ತದ ಕನ್ನಡದಲ್ಲಿ ಇರ್ತದ ಅಂತ. ಅವ್ರಿಗೆ ಇಂಗ್ಲಿಷ್ ಅಲ್ಲಿ ಬೇಕಂತ ಎಕ್ಸಾಮ್ ನಿಮ್ದು 18 ದಿವಸ ಆದ ಕೂಡಲೇ ನಮ್ಮ ಟೀಚೇಬಲ್ ಅಂತ ಉಂಟು, ಅದು ಆಟೋಮೆಟಿಕ್. ನಮ್ಮ ಟೀಚೇಬಲ್ ಅಲ್ಲಿ ನಮ್ದು ಸೈಟ್ ಉಂಟು, ಟೀಚೇಬಲ್ ಅಲ್ಲಿ ಅದು ನಾವು ಮಾಡೋದಲ್ಲ, ಅದು ಥರ್ಡ್ ಪಾರ್ಟಿ ಮಾಡೋದು. ಅದಕ್ಕೆ ನೀವು ಹೋದ್ರೆ ಅಲ್ಲಿ ಇರ್ತದೆ, ಮತ್ತೆ ನಿಮ್ಗೆ ಇಮಿಡಿಯೇಟ್ ಸರ್ಟಿಫಿಕೇಟ್ ಸಿಗ್ತದೆ. ಓಕೆ ಓಕೆ, ಅಂದ್ರೆ ಇದ್ರ ಬಗ್ಗೆ ಓಕೆ ಓಕೆ. ಅಂದ್ರೆ ಈಗ 18 ನೀವು ದಿವಸ ಎಂತ ಕಲ್ತ್ರಿ ಅದರ ಬಗ್ಗೆ ನಿಮ್ಗೆ ಎಕ್ಸಾಮ್ ಉಂಟು, ಲಾಸ್ಟ್ಗೆ ಸರ್ಟಿಫಿಕೇಟ್ ಸಿಗ್ತದೆ ಆ ರೀತಿ. ಓಕೆ ಓಕೆ, ಧನ್ಯವಾದ. ಎಸ್. ಸಾಯಿ ಸಮೀಕ್ಷಾ ಅರುಮುಗಂ. ಸಾಯಿ ಸಮೀಕ್ಷಾ ಅರುಮುಗಂ. ಹರೇ ಕೃಷ್ಣ. ಸಾಯಿ ಸಮೀಕ್ಷಾ ಅರುಮುಗಂ. ಪ್ರಭುಜಿ, ಕ್ವಿಜ್ ಬಂದಿತ್ತಲ್ಲ ಚಾಪ್ಟರ್, 3 ಚಾಪ್ಟರ್ ಕ್ವಿಜ್ ಸಾಲ್ವ್ ಮಾಡಿದೆ. ಅದಾದ್ಮೇಲೆ ನೆಕ್ಸ್ಟ್ ಯಾವ್ದು ಓಪನ್ ಆಗ್ತಿಲ್ಲ ಪ್ರಭುಜಿ. ಓಕೆ, ನೆಕ್ಸ್ಟ್ ಡೇ ಓಪನ್ ಆಗ್ತದೆ. ಈಗ ನಿಮ್ದು 3 ಚಾಪ್ಟರ್ ಮಾತಾಡೋದಲ್ಲ, 3 ಚಾಪ್ಟರ್ ಆದ ಅಷ್ಟೇ. 3 ಚಾಪ್ಟರ್ 4 ಚಾಪ್ಟರ್ ನಿಮ್ಗೆ ಆಗ್ಲಿಲ್ಲ, ಆದ ಮೇಲೆ ಅದು ಓಪನ್ ಆಗ್ತದೆ. ಯಾವಾಗ ಆಗತ್ತೆ 4 ಚಾಪ್ಟರ್? ನೋಡಿ, ನೀವು ಎಂತ ಅಂದ್ರೆ ನಾವು ಹುಟ್ಟಿದ ಕೂಡಲೇ ನಡೀತೇವಾ? ಇವತ್ತು ನಿಮ್ದು 3 ಚಾಪ್ಟರ್ ಆಯ್ತು, 4 ಚಾಪ್ಟರ್ ಆದ್ಮೇಲೆ ಅಲ್ಲಿ ಬರ್ತದೆ ಮಾತಾಜಿ. ಇವತ್ತು ನಿಮ್ದು 3 ಚಾಪ್ಟರ್ ಆದ, ನೀವು 4 ಚಾಪ್ಟರ್ ಹೋಗ್ಲೇ ಇಲ್ಲ, ಎಲ್ಲಿ ಬರ್ತದೆ? ಅದು ಬಂದ ಮೇಲೆ ಆಗುತ್ತೆ. ಸರ್ಟಿಫಿಕೇಟ್ ಯಾವಾಗ ಸಿಗುತ್ತೆ ಮಾತಾಜಿ? 18 ಚಾಪ್ಟರ್ ಆದ್ಮೇಲೆ ಮತ್ತೆ ಸಿಗುವಂತದ್ದು ಮಾತಾಜಿ, ಈಗಲೇ ಹೇಗೆ ಸಿಗ್ತದೆ ಮಾತಾಜಿ? 3 ಚಾಪ್ಟರ್ ಆದದಷ್ಟೇ. ಲಾಸ್ಟ್ 18 ಕ್ಲಾಸ್ ಆಯ್ತಲ್ಲ ಅದ್ರದ್ದು ಟೀಚೇಬಲ್ ಉಂಟು. ಲಾಸ್ಟ್ ಟೈಮ್ ನಾವು ನಿಮ್ಗೆ ಕಳಿಸಿದ್ದೇವೆ, ಆ ದಿವಸ ನಿಮಗೆ ನಾವು ಇದು ಎಂತ ಹೇಳುದು, ನಿಮ್ಗೆ ಒಂದು ಡೇಟ್ ಕೊಟ್ಟಿದ್ದೇವೆ. ಆ ಡೇಟ್ ಒಳಗೆ ಅದು ಮಾಡ್ಬೇಕು ಮಾತಾಜಿ. ಅದರಲ್ಲಿ ಹಾಗೆ ರೂಲ್ಸ್ ಉಂಟು. ಆ ಡೇಟ್ 3-4 ಎಷ್ಟು ದಿವಸ ನಿಮಗೆ ಕೊಟ್ಟಿದ್ದೇವೆ, 3-4 ದಿವಸವ 4-5 ಡೇಸ್ ಕೊಟ್ಟಿದ್ದೇವೆ. ಆ ಡೇಟ್ ಒಳಗೆ ನೀವು ಎಕ್ಸಾಮ್ ಇದು ಮಾಡಿದ್ರೆ ಮಾತ್ರ ಅದು ಸಿಗೋದು, ಮತ್ತೆ ಸಿಗುದಿಲ್ಲ. ಸರಿ ಗುರು. ಎಸ್. ಮಾಧುರಿ, ಹರೇ ಕೃಷ್ಣ. ಮಾಧುರಿ ಅನ್ಮ್ಯೂಟ್ ಮಾಡಿ ಮಾತಾಜಿ. ಹರೇ ಕೃಷ್ಣ ಮಾಧುರಿ. ಹರೇ ಕೃಷ್ಣ ಮಾಧುರಿ, ಅನ್ಮ್ಯೂಟ್ ಮಾಡಿ. ಪ್ರಶ್ನೆ ಉಂಟಾ? ಓಕೆ, ಎಸ್. ಹಾಗಾದ್ರೆ ಯಾವ್ದು ಪ್ರಶ್ನೆ ಇಲ್ಲ. ವಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. अनंत कोटि वैष्णव वृंद की जय. नामाचार्य श्री हरिदास ठाकुर की जय. जय जय. हरे कृष्ण हरे कृष्ण. हरे ओम गुरुजी. हरे हरे कृष्ण. हरे कृष्ण. हरे कृष्ण. हरे कृष्ण. ಹರೇ ಕೃಷ್ಣ. हरे हरे कृष्ण. हरे कृष्ण. हरे कृष्ण. हरे कृष्ण. हरे कृष्ण गुरुजी. हरे कृष्ण. हरे हरे कृष्ण गुरु. हरे कृष्ण. हरे कृष्ण गुरुजी. हरे कृष्ण. हरे कृष्ण. हरे कृष्ण. हरे कृष्ण. हरे कृष्ण. हरे कृष्ण. हरे कृष्ण.